ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ತನ್ನ ಮಹತ್ತರವಾದ ಯೋಜನೆ ಸಮುದಾಯಕ್ಕೆ ಶಿಕ್ಷಣವನ್ನು ನೀಡುವಂಥದ್ದು. ಕೇವಲ ಶಿಕ್ಷಣವನ್ನೇ ತನ್ನ ಅತಿ ಮುಖ್ಯವಾದಂಥ ಯೋಜನೆಯಾಗಿಟ್ಕೊಂಡು ಪ್ರಾರಂಭವಾದಂಥ ಜಮಿಯತುಲ್ ಫಲಾಹ್ ಸಂಸ್ಥೆಯು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಾರ್ಯಾಚರಿಸ್ತಾ ಇದೆ. ಇದರ ಮಂಗಳೂರು ತಾಲೂಕು ಘಟಕದ ವತಿಯಿಂದ ವಿತರಿಸಲ್ಪಡುತ್ತಿರುವಂಥ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕಿರಾತಿನೊಂದಿಗೆ ನೀಡಲಿಕ್ಕಿದ್ದಾರೆ ಜನಾಬ್ ಬಶೀರ್ ಅಹಮದ್ ರವರು. أعوذ بالله من الشيطان الرجيم بسم الله الرحمن الرحيم فلا صدق ولا صلى ولكن كذب وتولى ثم ذهب إلى أهله يتمطى أولى لك فأولى ثم أولى لك فأولى أيحسب الإنسان أن يترك سدى ألم يكن نطفة من مني يمنى ثم كان علقة فخلق فسوى فجعل منه الزوجين الذكر والأنثى أليس ذلك بقادر على أن يحيي الموتى صدق الله العظيم. ಅಲ್ಲಾಹನ ದಿವ್ಯವಾಣಿಯನ್ನು ಪಠಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ಜನಾಬ್ ಬಶೀರ್ ಅಹಮದ್ ಮ್ರಿಯವರಿಗೆ ಧನ್ಯವಾದಗಳು. ಬಂದಂಥ ಎಲ್ಲರನ್ನ ಆತ್ಮೀಯತೆಯಿಂದ ಸ್ವಾಗತಿಸ್ತಾರೆ ಜಮಿಯತುಲ್ ಫಲಾಹ್ ಮಂಗಳೂರು ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಜನಾಬ್ ಅಹಮದ್ ಕುಂಜಿ ಮಾಸ್ಟರ್ ಅವರು. ಅಸ್ಸಲಾಮು ಅಲೈಕುಂ. ಅಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮ್ ಅಲಾ ಅಶ್ರಫುಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸಹಬಿಹಿ ಅಜ್ಮೈನ್ ಅಮ್ಮಾ ಬಾದ್. ಆತ್ಮೀಯ ಸಹೋದರ ಸಹೋದರಿಯರೇ, ಜಮಿಯತುಲ್ ಫಲಾಹ್ ಮಂಗಳೂರು ಉಡುಪಿ ಹಾಗೂ ದಕ್ಷಿಣ ಉಡುಪಿ ಜಿಲ್ಲೆಯ ಮಂಗಳೂರು ತಾಲೂಕು ಘಟಕದ ವತಿಯಿಂದ ನಡೆಯುವಂತಹ ವಿದ್ಯಾರ್ಥಿ ವೇತನ ಸಮಾರಂಭದ ಈ ಸಮಾರಂಭದಲ್ಲಿದ್ದಂಥ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಆತ್ಮೀಯರೇ, ಜಮಿಯತುಲ್ ಫಲಾಹ್ ಸಂಸ್ಥೆಯು ಕಳೆದ ಹಲವು ವರ್ಷಗಳಿಂದ ಸಮುದಾಯದ ಹಾಗೂ ಸಮಾಜದ ವಿದ್ಯಾರಂಗದಲ್ಲಿ ಅತ್ಯಂತ ಕ್ರಾಂತಿಯನ್ನು ಎಬ್ಬಿಸಿದ ಸಂಸ್ಥೆಯಾಗಿದೆ. ಅತ್ಯಂತ ಬಡ ಹಾಗೂ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗಾಗಿ ಹಲವು ರೀತಿಯ ಯೋಜನೆಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹವನ್ನು ಕೊಡುತ್ತಿರುವಂಥ ಸಂಸ್ಥೆ. ಈ ಸಂಸ್ಥೆಯು ನಮ್ಮ ಜಿಲ್ಲೆಯಾದ್ಯಂತ ಬೇರೆ ಬೇರೆ ತಾಲೂಕುಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಹಾಗೆ ಇಂದು ನಮ್ಮ ಮಂಗಳೂರು ತಾಲೂಕು ಘಟಕ ವತಿಯಿಂದ ನಡೆಯುವಂತಹ ಈ ವಿದ್ಯಾರ್ಥಿ ವೇತನದ ಸಮಾರಂಭಕ್ಕೆ ನಮ್ಮ ಕ್ಷೇತ್ರದ MLA ಅವರು ಬರಬೇಕಿತ್ತು, ಆದರೆ ಅವರು ಬರ್ತಾ ಇದ್ದಾರೆ. ಅವರ ನಿರೀಕ್ಷೆಯಲ್ಲೇ ಸಭೆಯನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವವರು ನಮ್ಮ ತಾಲೂಕು ಘಟಕದಂಥ ಅಧ್ಯಕ್ಷರಾದಂತಹ MH ಮಲಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇಂದಿನ ಮುಖ್ಯ ಅತಿಥಿಗಳಾಗಿ ನಮ್ಮ ಕೇಂದ್ರ ಸಮಿತಿಯ ಜಮಿಯತುಲ್ ಫಲಾಹ್ ಕೇಂದ್ರ ಸಮಿತಿಯ ಕಾರ್ಯದರ್ಶಿಯಾದಂತಹ ಫಜುಲ್ ರಹಮಾನ್ ಅಡ್ವೊಕೇಟ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಜಮಿಯತುಲ್ ಫಲಾಹ್ ಕೇಂದ್ರ ಸಮಿತಿಯ ಕೋಶಾಧಿಕಾರಿಯಾದಂಥ FM ಬಶೀರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಘಟಕದ ಕೋಶಾಧಿಕಾರಿಗಳು ಸಮಾಜ ಸೇವಕರು ಆದಂತಹ ಇಬ್ರಾಹಿಂ ಕೋಡ್ಜಾಲ್ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಸನ್ನಿಹಿತರಾದಂಥ KMK ಮಂಜನಾಡಿಯವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ, ನಮ್ಮ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೂ ಹಾಗೂ
ಇಂದು ಬಂದಂತಹ ಎಲ್ಲ ಪೋಷಕರಿಗೂ ವಿದ್ಯಾರ್ಥಿಗಳಿಗೂ ಸ್ವಾಗತವನ್ನು ವಹಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ಧನ್ಯವಾದಗಳು. ಎಲ್ಲರನ್ನೂ ಬಹಳಷ್ಟು ಆತ್ಮೀಯತೆಯಿಂದ ಸ್ವಾಗತಿಸಿದಂಥ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅಹಮ್ಮದ್ ಕುಂಜಿ ಮಾಸ್ಟರ್ ಅವರಿಗೆ, ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ನಮ್ಮ ಸಂಸ್ಥೆಯ ಹಿರಿಯ ಸದಸ್ಯರು, ಮಂಗಳೂರು ತಾಲೂಕು ಘಟಕದ ಕೋಶಾಧಿಕಾರಿಗಳು ಆದಂಥ ಜನಾಬ್ ಹಾಜಿ ಇಬ್ರಾಹಿಂ ಕೋರಿಜಾಲ್ರವರಿದ್ದಾರೆ. ಅವರು ನಮ್ಮೊಟ್ಟಿಗೆ ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ. ಬರಕಾತ್ ಮಂಗಳೂರು ತಾಲೂಕು ಘಟಕದ ವತಿಯಿಂದ ಬಡ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ಕೊಡುವ ಈ ಕಾರ್ಯಕ್ರಮದ ಅಧ್ಯಕ್ಷರು, ನಮ್ಮ ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರು ಆದಂಥ ಸನ್ಮಾನ್ಯ MH ಮಲ್ಲಾಲ್ರವರೇ, ಇವತ್ತಿನ ಮುಖ್ಯ ಅತಿಥಿಗಳು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಜಮಿಯತುಲ್ ಫಲಾಹ್ ಇದರ ಪ್ರಧಾನ ಕಾರ್ಯದರ್ಶಿಗಳಂತ ಹಾಗೆ ಖ್ಯಾತ ವಕೀಲರು ಆದ ಫಜಲ್ ರೆಹಮಾನ್ ರವರೇ, ಕೋಶಾಧಿಕಾರಿಗಳಂತ ನಮ್ಮೆಲ್ಲರ ಆತ್ಮೀಯರಾದ ಬಶೀರ್ ರವರೇ, ನಮ್ಮ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಅಹಮ್ಮದ್ ಕುಂಜಿ ಮಾಸ್ಟ್ರೆ, KMK ಮಂಜಿನಾಡಿಯವರೇ, ಉಸ್ಮಾನ್ ರವರೇ ಮತ್ತು ನಮ್ಮ ಎಲ್ಲ ಮಂಗಳೂರು ತಾಲೂಕು ಘಟಕದ ಪದಾಧಿಕಾರಿಗಳೇ, ಸದಸ್ಯರೇ, ಆತ್ಮೀಯ ವಿದ್ಯಾರ್ಥಿನಿಯರೇ, ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಇವತ್ತಿನಿಂದ 44 ವರ್ಷಗಳ ಹಿಂದೆ ಜಮಿಯತುಲ್ ಫಲಾಹ್ ಇಕ್ಬಾಲ್ ಯೂಸುಫ್ ಮತ್ತು ಅವರಿಂದ ಈ ಸಂಸ್ಥೆ ಆರಂಭಗೊಂಡಿತು. ನಮ್ಮ ಇಲ್ಲಿ ಮಹಮ್ಮದ್ ಹುಸೇನ್ರು ಮತ್ತು ಅಬ್ದುಲ್ ಖಾದರ್ ರವರು ಇಲ್ಲಿ ಅದರ ಬಗ್ಗೆ ಮುತುವರ್ಜಿ ವಹಿಸಿಕೊಂಡು ಈ ಸಂಸ್ಥೆಯನ್ನು ಕಟ್ಟಿದರು. ಅವರೆಲ್ಲರ ನೆನಪನ್ನು ನಾವು ಮಾಡುತ್ತಾ ಇವತ್ತು ಅನೇಕ ಸಮಾಜಮುಖಿ ಕಾರ್ಯವನ್ನು ಜಮಿಯತುಲ್ ಫಲಾಹ್ ಹಮ್ಮಿಕೊಂಡಿದೆ. ಅದರಲ್ಲೂ ಕೂಡ ಮುಂಚೂಣಿಯಲ್ಲಿ ನಮ್ಮ ಸಮುದಾಯದ ಬಡ ವಿದ್ಯಾರ್ಥಿನಿಯರಿಗೆ ವಿದ್ಯೆಗೆ ಸಹಾಯ ಮಾಡುವಂಥ ಅನೇಕ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಹಾಗೆಯೇ ವಿದ್ಯಾರ್ಥಿನಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೆ SSLC ಬಳಿಕ ಏನು ಮಾಡಬೇಕು ಅಂತಕ್ಕಂಥ ವಿಷಯದಲ್ಲಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಹಾಗೆಯೇ ವಿದ್ಯೆಯಲ್ಲಿ ಅವರಿಗೆ ಎಲ್ಲ ಸಹಾಯವನ್ನು ನಾವು ಮಾಡಿದ್ದೇವೆ. ಇವತ್ತು ನಮ್ಮ ಅನ್ವರ್ರವರು ಇದ್ದಾರೆ ಇಲ್ಲಿ ಬಜಿಪ್ಪೆ, ಅವರು ನಮ್ಮ ಸಂಸ್ಥಾಪಕರಲ್ಲಿ ಅವರು ಕೂಡ ಇಕ್ಬಾಲ್ ಯೂಸುಫರ ಹತ್ತಿರದ ಸಂಬಂಧಿಗಳು ಮತ್ತು ಆವಾಗಲೇ ಸೇರಿದ್ದು. ಅವರ ಒಂದು ಸಲಹೆ ಉಂಟು. ಏನು ಸಲಹೆ ಅಂತ ಹೇಳಿದರೆ, ನೀವೆಲ್ಲ ಸ್ಕಾಲರ್ಶಿಪ್ಪು ಬಡ ವಿದ್ಯಾರ್ಥಿನಿಗೆ ಕೊಡ್ತಾ ಇದ್ದೀರಿ, ಅವರು ವಿದ್ಯೆ ಅರ್ಜನೆಯನ್ನು ಮಾಡಿ ಆ ಬಳಿಕ ಉದ್ಯೋಗವನ್ನು ಇಲ್ಲವೇ ಸೌದಿಗೆ ಹೋಗಿ ಕೆಲಸವನ್ನು ಮಾಡಿದ ಬಳಿಕ ಈ ಸಂಸ್ಥೆಗೆ ಅವರು ಪೋಷಕರಾಗಬೇಕು, ಹಾಗೆ ಲೈಫ್ ಮೆಂಬರ್ ಆಗಬೇಕು. ಒಳ್ಳೆಯ ಸಲಹೆ. ನಾನು ಅದನ್ನು ಹೇಳಿದ್ದೇನೆ. ನಿಮ್ಮ ಸಲಹೆಯನ್ನು ನಾವು ಸಭೆಯಲ್ಲಿ ಇಡ್ತೇವೆ, ಖಂಡಿತ ನಿಮಗೆ ಬೆಂಬಲ ಸದಾ ಇದೆ. ಯಾತಕ್ಕಂತ ಹೇಳಿದರೆ, ನಮ್ಮ ಶಾಹುಲ್ ಹಮೀದರು ನಿಕಟಪೂರ್ವ ಅಧ್ಯಕ್ಷರು ಕೂಡ ಈ ಸಂಸ್ಥೆಯ ಫಲಾನುಭವಿಯಾಗಿ ಆ ಬಳಿಕ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು. ಆದ್ದರಿಂದ ಇದರ ಪ್ರಯೋಜನವನ್ನು ಪಡೆದವರು ಎಲ್ಲ ಕೂಡ ಅವರು ಸಾಂಪತ್ತಿಕವಾಗಿ ಸ್ವಲ್ಪ ಮೇಲ್ಮಟ್ಟಕ್ಕೆ ಬಂದಾಗ ಈ ಸಂಸ್ಥೆಗೆ ಸಹಾಯ ಮಾಡುವ ಒಂದು ಯೋಚನೆ, ಅದು ಒಳ್ಳೆಯ ಯೋಚನೆ. ಅದನ್ನು ನೀವು ಕೂಡಿಕೊಂಡು ಮಾಡೋಣ ಅಂತ ಹೇಳಿಕೊಂಡು ಇವತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರು ಬರಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಅವರಿಗೆ ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇದ್ದಾರೆ, ಕೋಶಾಧಿಕಾರಿಗಳು ಇದ್ದಾರೆ. UT ಖಾದರ್ ಅವರು ಈಗಾಗಲೇ ನನಗೆ ತಿಳಿಸಿದ ಪ್ರಕಾರ ಅವರು ಇನ್ನು 2 ನಿಮಿಷದಲ್ಲಿ ಇಲ್ಲಿ ಮುಟ್ಟಬೇಕು. ಯಾತಕ್ಕಂತ ಹೇಳಿದರೆ ತೊಕ್ಕೋಟು ಪಾಸಾದ ಕೂಡಲೇ ಅವರು ಫೋನ್ ಮಾಡಿದರು, ನೀವು ಆರಂಭ ಮಾಡಿ, ನಾವು ಬಂದು ಮುಟ್ತೇನೆ ಅಂತೇಳಿ. ಆದ್ದರಿಂದ ನಾವು ಆರಂಭ ಮಾಡಿದ್ದೆ. ಇನ್ನು 5 ನಿಮಿಷದಲ್ಲಿ ಅವರು ಕೂಡ ನಮ್ಮನ್ನು ಬಂದು ಸೇರಿಕೊಳ್ಳಿಕ್ಕಿದ್ದಾರೆ. ಈಗ ನಮಗೆ ಭಾಳ ಸಂತೋಷ. ಯಾತಕ್ಕಂತ ಹೇಳಿದರೆ ಹೆಚ್ಚಿನ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಇದರ ಫಲಾನುಭವಿಗಳು. ನಾವು ಒಂದು ಲೀಸ್ಟ್ ನೋಡಿದಾಗ ಸಾಧಾರಣ 70% ವಿದ್ಯಾರ್ಥಿಗಳೇ ಇದರ ಪ್ರಯೋಜನವನ್ನು ಪಡೆದಿದ್ದಾರೆ, ಒಂದು 30% ವಿದ್ಯಾರ್ಥಿಗಳು ಪ್ರಯೋಜನ ಪಡೆದಿದ್ದಾರೆ. ಆದ್ದರಿಂದ ಇದು ನಿಮ್ಮ ವಿದ್ಯೆಗೆ ಸಹಾಯ ಆಗುವಂಥ ರೀತಿಯಲ್ಲಿ ನಾವು ಇವತ್ತು ಸುಮಾರು 47-48 ಜನರಿಗೆ ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದೇವೆ. ಇದನ್ನು ನೀವು
ಸದುಪಯೋಗಪಡಿಸಿಕೊಂಡು ಒಳ್ಳೆಯ ವಿದ್ಯಾರ್ಥಿಗಳಾಗಿ ನಿಮ್ಮ ತಂದೆ ತಾಯಿಗಳಿಗೆ ಕೀರ್ತಿ ತರುವಂಥ ಒಳ್ಳೆಯ ಮಾರ್ಕನ್ನು ಪಡೆಯುವ ವಿದ್ಯಾರ್ಥಿಗಳು ನೀವು ಆಗಬೇಕು. ನೀವು ಮುಂಬರುವ ದಿನಗಳಲ್ಲಿ ಒಳ್ಳೆಯ ಕೆಲಸಕ್ಕೆ ಹೋಗಿ ಸಮಾಜವನ್ನು ಕಟ್ಟಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಸುದೀರ್ಘವಾಗಿ ಸುಮಾರು 40 ವರ್ಷಗಳಿಗೆ ಮಿಕ್ಕಿ ಇಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಾವು ನಿಮಗೆ ಸಹಾಯ ಮಾಡ್ತೇವೆ, ನಿಮ್ಮಿಂದ ಕೂಡ ನಾವು ಸಹಾಯವನ್ನು ಅಪೇಕ್ಷಿಸುತ್ತೇವೆ. ಅದು ಈಗ ಅಲ್ಲ, ನೀವೆಲ್ಲ ಒಳ್ಳೆಯ ಕೆಲಸಕ್ಕೆ ಹೋಗಿ ಇಲ್ಲವೇ ವ್ಯಾಪಾರ ಮಾಡಿ ಅಭಿವೃದ್ಧಿ ಆದಾಗ ಜಮಿಯತುಲ್ ಫಲಾಹವನ್ನು ನೀವು ಮರಿಬೇಡಿ. ಇವತ್ತು 2 ಜಿಲ್ಲೆಗಳಲ್ಲಿ 13 ಘಟಕಗಳಲ್ಲಿ ನಾವಿದ್ದೇವೆ. ನಮ್ಮ ಸೌದಿ ಅರೇಬಿಯಾದಲ್ಲಿ 4 ಘಟಕ ಇದೆ. ಅಲ್ಲಿಯ ಅಮೀರರು ಮತ್ತು 4 ಘಟಕಗಳ ಸಂಸ್ಥೆಯವರು ಕೂಡ ನಮಗೆ ಬಹಳಷ್ಟು ಸಹಾಯವನ್ನು ಮಾಡ್ತಾ ಇದ್ದಾರೆ. ಅವರಿಂದಾಗಿ ಈ ಸಂಸ್ಥೆ ಬೆಳೀತದೆ. ವರ್ಷದಲ್ಲಿ ಸುಮಾರು 20-25 ಲಕ್ಷ ರೂಪಾಯಿ ವ್ಯಯ ಮಾಡಿಕೊಂಡು ರಂಜಾನ್ ಕಿಟ್, ಈದ್ ಕಿಟ್ ಇವುಗಳನ್ನು ನಾವು ನಮ್ಮ 13 ಯೂನಿಟ್ಗಳಲ್ಲಿ ಕೂಡ ವಿತರಣೆ ಮಾಡ್ತಾ ಇದ್ದೇವೆ ಬಡವರಿಗೆ. ಹಾಗೆಯೇ ಸ್ಕಾಲರ್ಶಿಪ್ಪನ್ನು ಕೂಡ ಕೊಡ್ತಾ ಇದ್ದೇವೆ. ಇವತ್ತು ಬೆಳಿಗ್ಗೆ ನಗರ ಘಟಕದ ವತಿಯಿಂದ ಕೂಡ ಇದೇ ಹಾಲ್ನಲ್ಲಿ ವಿದ್ಯಾರ್ಥಿ ವೇತನ ವಿತರಣೆ ಆಗಿದೆ. ಈಗ ಮಧ್ಯಾಹ್ನ ನಂತರ ನಾವು ತಾಲೂಕು ಘಟಕದ ವತಿಯಿಂದ ಮಾಡ್ತಾ ಇದ್ದೇವೆ. ಹಾಗೆ ಎಲ್ಲ ಘಟಕಗಳು ಕೂಡ ಸ್ಕಾಲರ್ಶಿಪ್ಪನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಾವು ಜೊತೆಗೂಡಿ ವಿದ್ಯೆಗೆ ಪ್ರೋತ್ಸಾಹವನ್ನು ನೀಡೋಣ. ಬಡ ವಿದ್ಯಾರ್ಥಿಗಳು ಕಷ್ಟದಲ್ಲಿರುವಾಗ ಅವರಿಗೆ ಸಹಾಯವನ್ನು ಮಾಡೋಣ. ಆ ನಿಟ್ಟಿನಲ್ಲಿ ನೀವು ಒಂದಾಗಿ ಬಾಳೋಣ ಅಂತ ಹೇಳಿ ನಮಗೆ ಎಲ್ಲರಿಗೂ ಕೂಡ ಆ ಸರ್ವಶಕ್ತನಂತ ಅಲ್ಲಾಹು ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ವಿಜಯವನ್ನು ನೀಡಲಿ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ವಾಹಿರ್ ದೌಹಾಹುಂ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಜಮಿಯತುಲ್ ಫಲಾಹ್ ಸಂಸ್ಥೆಯ ಕಾರ್ಯಯೋಜನೆಗಳು, ಅದರ ಉದ್ದೇಶಗಳು, ಅದಕ್ಕಾಗಿ ದುಡಿಯುತ್ತಿರುವವರು ಇವರ ಬಗ್ಗೆ ಹೇಳುವುದರೊಂದಿಗೆ ಇವತ್ತು ಜಮಿಯತುಲ್ ಫಲಾಹ್ ಸಂಸ್ಥೆಯು ಕೇವಲ ಶಿಕ್ಷಣವನ್ನು ಮಾತ್ರ ಮುನ್ನಿಟ್ಟುಕೊಂಡು ಕಾರ್ಯನಿರ್ವಹಿಸ್ತಾ ಇದೆ. ಆದುದರಿಂದ ಇದರ ನಾವು ಕೊಡುವಂಥ ಸ್ಕಾಲರ್ಶಿಪ್ಪಿನಿಂದ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡ ತಾವೆಲ್ಲರೂ ಮುಂದೆ ಈ ಸಂಸ್ಥೆಯ ಪೋಷಕರಾಗಬೇಕು, ಈ ಸಂಸ್ಥೆಯ ಸದಸ್ಯರಾಗಬೇಕು. ಆ ಮೂಲಕ ಇನ್ನು ಬರುವಂಥ ಪೀಳಿಗೆಯಲ್ಲಿಗೂ ಶಿಕ್ಷಣದ ಕಂಪನ್ನು ಸೂಸುವಂಥ ಒಂದು ವ್ಯವಸ್ಥೆ ನಮ್ಮಿಂದ ಆಗಬೇಕು ಎಂಬಂಥ ಒಂದು ಕಳಕಳಿಯ ಮನವಿಯನ್ನು ಮಾಡಿದಂಥ ನಮ್ಮ ಕೋಶಾಧಿಕಾರಿಗಳಾದ ಇಬ್ರಾಹಿಂ ಕೋಡಿಜಾಲ್ರವರಿಗೆ ಧನ್ಯವಾದಗಳು. ಜಮಿಯತುಲ್ ಫಲಾಹ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಜಿಲ್ಲೆಯ ಒಬ್ಬ ಪ್ರತಿಷ್ಠಿತ ನ್ಯಾಯವಾದಿಯೂ ಆದ ಜನಾಬ್ ಫಜಲುರ್ ರೆಹಮಾನ್ ರವರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಈಗಾಗಲೇ ಇಬ್ರಾಹಿಂ ಕೋಡಿಜಾಲ್ ಅವರು ಜಮಿಯತುಲ್ ಫಲಾಹದ ಧ್ಯೇಯ ಧೋರಣೆಗಳು ಅದು ಹೇಗೆ ಹುಟ್ಟು ಆಗಿದೆ ಈ ವಿಚಾರವಾಗಿ ಸವಿಸ್ತಾರವಾಗಿ ಹೇಳಿದರು. ನಾವು ಇವತ್ತು ಸ್ಕಾಲರ್ಶಿಪ್ ಅಂದರೆ ಇದರ ಬದಲಿಗೆ ನಾವು ಇದನ್ನು ಪ್ರೋತ್ಸಾಹಧನ, ನಾವು ಕೊಡುವ ಈ ಏನು ಕಿಂಚಿತ್ ಹಣವನ್ನು ಅದನ್ನು ನಾವು ಪ್ರೋತ್ಸಾಹಧನ ಅಂತ ಹೇಳಿದರೆ ತುಂಬ ಅರ್ಥಪೂರ್ಣವಾಗ್ಬೋದು ಅಂತೇಳಿ ನನ್ನ ಅನಿಸಿಕೆ. ವಿದ್ಯಾರ್ಥಿಗಳು ಇಲ್ಲಿಗೆ ನಾವು ಯಾಕೆ ಇದನ್ನು ಕೊಡ್ತೇವೆ ಅಂತ ಹೇಳಿದರೆ, ಒಂದು ತಾವು ನಮ್ಮ ಈ ಪ್ರೋತ್ಸಾಹಧನದಲ್ಲಿ ಪಡ್ಕೊಂಡು ನಿಮ್ಮನ್ನು ವಿದ್ಯಾರ್ಜನೆಯಲ್ಲಿ ಮುಂದೆ ಬರಲಿಕ್ಕೆ ಒಂದು ಪ್ರೋತ್ಸಾಹ ಕೊಡುವ ಒಂದು ಉದ್ದೇಶ. ಎರಡನೇದು, ನೀವು ಸಮಾಜದಲ್ಲಿ ಒಂದು ಉತ್ತಮ ಒಂದು ವ್ಯಕ್ತಿ ಅಂದರೆ ಉತ್ತಮ ಸ್ಥಾನಕ್ಕೆ ಬಂದ ನಂತರ ನೀವು ಪುನಃ ಒಂದು 4-5 ವಿದ್ಯಾರ್ಥಿಗಳಿಂದ 10 ವಿದ್ಯಾರ್ಥಿಗಳಿಗೆ ನಿಮ್ಮಿಂದ ಸಹಾಯವಾಗುವಂತೆ ಒಂದು ಪ್ರೇರೇಪಣೆ ನೀಡುವಂಥ ಒಂದು ಉದ್ದೇಶ. ಯಾಕಂದರೆ ನಿಮ್ಮ ಮನಸ್ಸಿನಲ್ಲಿ ಈಗಲೇ ಇದೊಂದು ಮೊಳಕೆ ಹೊಡಿಬೇಕು. ನಾವು ಒಂದು ಸಂಸ್ಥೆಯಿಂದ ಫಲಾನುಭವಿಗಳಾಗಿದ್ದೇವೆ, ಇನ್ನು ಮುಂದಕ್ಕೆ ನಾವು ದೊಡ್ಡವರಾಗಿ ಒಂದು ಸಮಾಜದಲ್ಲಿ ಒಂದು ಉತ್ತಮ ವ್ಯಕ್ತಿ ಆದ ಮೇಲೆ ನಾವು ಕೂಡ ಒಂದು 4 ಜನರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಅಂಥ ಒಂದು ಮನೋಭಾವನೆ ನಮ್ಮಲ್ಲಿ ಬೆಳಿಬೇಕೆಂದುಕೊಳ್ಳುವ ಒಂದು ಉದ್ದೇಶ ಕೂಡ ನಮ್ಮಲ್ಲಿ. ಇನ್ನು ಜಮಿಯತುಲ್ ಫಲಾಹದ ಹುಟ್ಟುಹಾಕಿದ ಮೂಲ ಉದ್ದೇಶವೇ ನಮ್ಮ ಸಮುದಾಯ ವಿದ್ಯೆಯಿಂದ ಮಾತ್ರವೇ ಏಳಿಗೆ ಆಗಲಿಕ್ಕೆ ಸಾಧ್ಯ ಅಂತೇಳಿ ಇದು ಪ್ರಾರಂಭವಾಗಿದೆ. ಸುಮಾರು 1988ರಲ್ಲಿ ಇದು ಪ್ರಾರಂಭವಾಗಿ ಇಷ್ಟವರೆಗೆ
ನಾವು ವಿದ್ಯಾಭ್ಯಾಸಕ್ಕಾಗಿ ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬರ್ತಾ ಇದ್ದೇವೆ. ಖಂಡಿತವಾಗಿಯೂ ಜಮೀತುಲ್ ಫಲಾಹ ಇಂಥ ಒಂದು ಸಂಘ ಸಂಸ್ಥೆಯನ್ನು ತಯಾರಿಸಿ ನಮ್ಮ ಈ ಒಂದು ಸಮಾಜ ಸೇವೆಯಲ್ಲಿ ಒಂದು ಕ್ರಾಂತಿಯನ್ನೇ ಹುಟ್ಟುಹಾಕಿದಂಥ ಒಂದು ಸಂಸ್ಥೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಇದರಿಂದ ಪ್ರೇರೇಪಣೆಗೊಂಡು ಹಲವು ಸಂಸ್ಥೆಗಳು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಪ್ರಾರಂಭವಾಗಿವೆ. ಅವು ಕೂಡ ವಿದ್ಯಾಭ್ಯಾಸಕ್ಕಾಗಿ ಹಲವು ಸಹಕಾರಗಳನ್ನು ಕೂಡ ಮಾಡ್ತಾ ಇದೆ. ಅದು ಇದಕ್ಕೆಲ್ಲದಕ್ಕೂ ಪ್ರೇರಣೆ ಜಮೀತುಲ್ ಫಲಾಹ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ಜಮಿಯತುಲ್ ಫಲಾಹ ಸಂಸ್ಥೆಯ ಧ್ಯೇಯೋದ್ದೇಶಗಳು, ಯಾವ ರೀತಿಯಲ್ಲಿ ಜಮಿಯತುಲ್ ಫಲಾಹ ಸಂಸ್ಥೆಯು ನಡೆಯುತ್ತಾ ಇದೆ ಎಂಬುದರ ಬಗ್ಗೆ ನಮಗೆ ತಿಳಿಸಿದ್ದಾರೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸುದೀರ್ಘವಾಗಿ ಹಲವು ವರ್ಷಗಳವರೆಗೆ 1988ರಿಂದ ಇಲ್ಲಿಯವರೆಗೆ ಮುಸ್ಲಿಂ ಸಹೋದರರ ಐಕ್ಯತೆ ಮತ್ತು ಅವರಲ್ಲಿರುವಂಥ ಸಮಾಜದ ಶೈಕ್ಷಣಿಕ ಕಾಳಜಿಯಿಂದ ನೆಲೆ ನಿಂತಹ ಒಂದೇ ಒಂದು ಸಂಸ್ಥೆ ಅಂತೇಳಿದರೆ ಅದು ಜಮಿಯತುಲ್ ಫಲಾಹ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳಿಕೊಳ್ಬೋದು. ಇಲ್ಲಿ ಆಗಿರ್ಬೋದು, ನಮ್ಮ ತಾಲೂಕಿನಲ್ಲಿ ಆಗಿರ್ಬೋದು, ನಮ್ಮ ಊರಿನಲ್ಲಿ ಆಗಿರ್ಬೋದು, ಹಲವು ಸಂಸ್ಥೆಗಳು ಹುಟ್ಟುತ್ತದೆ. ಆ ಸಂಸ್ಥೆಗಳು ಹಲವಾರು ಕಾರಣಗಳಿಂದ ಏನಾಗುತ್ತೆ ಅಂತೇಳಿದರೆ ಅಷ್ಟೇ ವೇಗದಲ್ಲಿ ಅದು ಕಣ್ಮರೆಯಾಗುತ್ತೆ. ಕೇವಲ ಮುಸ್ಲಿಂ ಎಂಬಂಥ ಒಂದೇ ಒಂದು ಹೆಸರಿನೊಂದಿಗೆ, ಮುಸಲ್ಮಾನರು ಎಂಬಂಥ ಒಂದು ಹೆಸರಿನೊಂದಿಗೆ ಯಾವುದೇ ಪಂಗಡಗಳಿಗೆ ಅಥವಾ ಯಾವುದೇ ಗುಂಪುಗಳಿಗೆ ಅಥವಾ ಯಾವುದೇ ರೀತಿಯಾದ ಒಂದು ವಿಭಾಗಕ್ಕೆ ಸೇರಿಕೊಳ್ಳದೆ ಸುದೀರ್ಘವಾಗಿ ನಮ್ಮ ಶಿಕ್ಷಣ ರಂಗದಲ್ಲಿ ಅದು ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯವಾಗಿದೆ ಅಂತೇಳಿ ಹೇಳಿ ಕೋಶಾಧಿಕಾರಿಗಳು ಹೇಳಿದಾಗೆ ಇದನ್ನು ಹುಟ್ಟು ಹಾಕಿದವರು ನಮ್ಮ ಊರಿನವರು. ಆದರೆ ಇದಕ್ಕೆ ಪ್ರೇರಣೆ ನೀಡಿದವರು ನಮ್ಮ ಊರಿನಿಂದ ವಿದೇಶದಲ್ಲಿ ಹೋಗಿ ತನ್ನ ಹೊಟ್ಟೆಪಾಡಿಗಾಗಿ ಅಲ್ಲಿ ಕೆಲಸ ಮಾಡುತ್ತಿರುವಂಥ ಸಹೋದರರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಊರಿನ ಜನರ ನಾನು ನನ್ನ ಊರಿನಲ್ಲಿ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ವಿದೇಶದಲ್ಲಿ ಹೋಗಿ ನನ್ನ ಕುಟುಂಬವನ್ನು ಸಂರಕ್ಷಿಸುವಂಥ ಒಂದು ಸೌಭಾಗ್ಯವನ್ನು ಅಲ್ಲಾಹನು ನನಗೆ ಕೊಟ್ಟಿದ್ದಾನೆ. ಅದರಲ್ಲಿ ಬರುವ ಒಂದು ಕಿಂಚಿತ್ ಪಾಲನ್ನ ನನ್ನ ಊರಿನಲ್ಲಿರುವಂತಹ ಸಮುದಾಯಕ್ಕೆ ನಾನು ನೀಡಬೇಕು ಎಂಬಂತ ಉದ್ದೇಶದಿಂದ ಜಮಿಯತುಲ್ ಫಲಾಹ ಸಂಘಟನೆಯನ್ನು ಇಲ್ಲಿ ಮಾಡಿದ್ದಾರೆ ಅಂತಲೇ ಈಗಾಗಲೇ ನಮ್ಮ ಇದನ್ನು ಪ್ರೋತ್ಸಾಹಿಸಿ ಬೆಳೆಸುವಂತ ಜವಾಬ್ದಾರಿ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮುಸಲ್ಮಾನರ ಸಹೋದರ ಸಹೋದರಿಯದು ಇರುತ್ತದೆ ಅಂತೇಳಿ ನಾನು ನೆನಪಿಸಿಕೊಳ್ತಾರಿಗಾದಂಥ ಜನಾಬ್ FM ಬಶೀರ್ ಅವರಿದ್ದಾರೆ. ವಿದ್ಯಾರ್ಥಿ ವೇತನ ಕಾರ್ಯಕ್ರಮದಲ್ಲಿ ನಾವಿವತ್ತು ಇದ್ದೇವೆ. ವಿದ್ಯಾರ್ಥಿ ವೇತನ ಕಾರ್ಯಕ್ರಮದ ಮುಖ್ಯ ಅತಿಥಿಯನ್ನು ವಹಿಸಿಕೊಳ್ಳತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಶಾಸಕರನ್ನು ನಿರೀಕ್ಷೆ ಮಾಡ್ತಾ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಶಾಸಕರು ಬಿಡುವಿಲ್ಲದ ನಿರಂತರವಾದಂಥ ಕೆಲಸ ಕಾರ್ಯಗಳ ನಿಮಿತ್ತವೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಸೊ ನಮಗೆಲ್ಲರಿಗೂ ಮಾರ್ಗದರ್ಶಕರು, ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ಜಿಲ್ಲಾ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಸನ್ಮಾನ್ಯ ಫಜುಲ್ ರಹೀಂ ಕೆ ಅವರೇ, ಕೋಶಾಧಿಕಾರಿಯಿಂದ ಬಶೀರ್ ಅಹಮದ್ರವರೇ, ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಅಹಮದ್ ಕುಂಜಿ ಮಾಸ್ಟರ್ ಅವರೇ, ಕೋಶಾಧಿಕಾರಿಯಾದಂಥ ಇಬ್ರಾಹಿಂ ಕೋಡಿಚಲ್ ಅವರೇ, ನನ್ನ ಆತ್ಮೀಯ ಮಿತ್ರ KMK ಮಂಜನಾಡಿ ಅವರೇ, ಎಲ್ಲ ನಮ್ಮ ಸಂಘಟನೆಯ ಪದಾಧಿಕಾರಿಗಳೇ ಹಾಗೂ ಪೋಷಕರೇ, ವಿದ್ಯಾರ್ಥಿಗಳೇ, ಬಹುಶಃ ಸನ್ಮಾನ್ಯರ ಶಾಸಕರ ಒಪ್ಪಿಗೆ ಮೇರೆಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಿ ಅಧ್ಯಕ್ಷೆಯ ಮಾತನ್ನು ಮುಗಿಸಿಕೊಂಡು ಮತ್ತೆ ತಮ್ಮನ್ನು ಮಾತನಾಡುವುದು ಮತ್ತು ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಮಾಡುವುದರಲ್ಲಿದ್ದೇವೆ. ಈಗ ಕೊನೆ ನನ್ನ ಮಾತು, ಮತ್ತೆ ಈ ಕಾರ್ಯಕ್ರಮ ನೇರವಾಗಿ ಹೋಗುವಂಥದ್ದು. ಆದ್ದರಿಂದ ತಮ್ಮ ಸಮಯವನ್ನು ಹಾಳು ಮಾಡದ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಈಗ ತಮ್ಮ ಅನುಮತಿಯ ಮೇರೆಗೆ ಪ್ರಾರಂಭಿಸಿದ್ದೇವೆ. ಬಹಳ ಮುಖ್ಯವಾಗಿ ಜಮಿಯತುಲ್ ಫಲಾಹ ಎಂಬ ಸಂಸ್ಥೆ ಹೇಗೆ ರೂಪುಗೊಂಡಿದೆ ಮತ್ತು ಅದರ ಎಲ್ಲ ವಿಚಾರವನ್ನು ಕೂಡ ಸನ್ಮಾನ್ಯ ಕೋಶಾಧಿಕಾರಿ ಇಬ್ರಾಹಿಂ ಕೋಡಿಚಾಲ್ ಅವರು ನಿಮಗೆ ಸವಿವರವಾದ ವಿವರವನ್ನು ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ನಾವು ಹೇಳುವುದಿಷ್ಟೇ, ನಮ್ಮ ಸಂಸ್ಥೆ ಹುಟ್ಟಿಕೊಂಡದ್ದು ಬಹಳ ಮುಖ್ಯವಾಗಿ ಮುಸ್ಲಿಂ ಸಮುದಾಯವನ್ನು ಮೇಲಕ್ಕೆ ತರಬೇಕು ಎಂಬಂಥ ಒಂದು ನೆಲೆಯಲ್ಲಿ ಹುಟ್ಟಿಕೊಂಡಂಥ ಒಂದು ಸಂಸ್ಥೆ. ಮುಸ್ಲಿಂ ಸಮುದಾಯವನ್ನು ಮೇಲಕ್ಕೆ ತರಬೇಕಾದರೆ ಯಾವ ರೀತಿಯಲ್ಲಿ ತರಬಹುದು? ಯಾವುದೇ ರೀತಿಯಲ್ಲಿ ಸಾಧ್ಯ ಇಲ್ಲ. ಅದು ಒಂದೇ ಒಂದು ರೀತಿ, ಅವರಿಗೆ ವಿದ್ಯಾಭ್ಯಾಸ ಸಿಗಬೇಕು, ಶಿಕ್ಷಣ ಸಿಗಬೇಕು. ಆ ಮೂಲಕ ಖಂಡಿತವಾಗಿಯೂ ನಮ್ಮ ಸಮುದಾಯವನ್ನು ಬಲಪಡಿಸಲು ಸಾಧ್ಯ ಇದೆ ಎಂಬುದನ್ನು ಕಂಡುಕೊಂಡಂಥ ಜಮಿಯತುಲ್ ಫಲಾಹ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾರಂಭಿಸಿಕೊಂಡು ಉತ್ತಮ ರೀತಿಯ ಕೆಲಸವನ್ನು ಮಾಡ್ತಾ ಇದೆ. ವಿದ್ಯಾರ್ಥಿಗಳೇ, ನೀವೆಲ್ಲ ತಿಳ್ಕೊಳ್ಬೇಕು, ನಮ್ಮ ಸಮುದಾಯದಲ್ಲಿ ಇವತ್ತು ಹೆಚ್ಚಿನ ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸಕ್ಕೆ ಮಹತ್ವವನ್ನು ಕೊಡ್ತಾ ಬಂದಿದ್ದಾರೆ. ಈಗಂತೂ ನಮ್ಮ ಹುಡುಗಿಯರು ಅದರ ಮೇಲುಗೈಯನ್ನು ಸಾಧಿಸಿದ್ದಾರೆ.
ಹಿಂದಿನ ಸಮಯಕ್ಕೆ ಒಂದು 10-20 ವರ್ಷಗಳ ಹಿಂದೆ ಹೋದರೆ ಈಗ ನೋಡಿದಾಗ ನಮ್ಮ ಮುಸಲ್ಮಾನರ ಒಂದು ಸಂಸ್ಥೆಗಳು ಕೂಡ ಶಿಕ್ಷಣ ಸಂಸ್ಥೆಗಳು ಇವತ್ತು ಬೆಳೀತಾ ಇದೆ. ಇದಕ್ಕೆಲ್ಲ ಕಾರಣ ನಮ್ಮ ಸಮುದಾಯ ಇವತ್ತು ಬಲಿಷ್ಠ ಆಗಬೇಕು, ಆರೋಗ್ಯಪೂರ್ಣವಾಗಿರಬೇಕು, ಇತರ ಸಮುದಾಯ ಜೊತೆಯಲ್ಲಿ ಉತ್ತಮ ರೀತಿಯಲ್ಲಿ ಇರಬೇಕಂದ್ರೆ ಈ ರೀತಿಯ ಒಂದು ಶಿಕ್ಷಣ ವ್ಯವಸ್ಥೆ ಇರಬೇಕು. ಅದಕ್ಕೋಸ್ಕರವಾಗಿ ಜಮಿಯತುಲ್ ಫಲಾಹ್ ಎಂಬ ಸಂಸ್ಥೆ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿದೆ. ಜಮಿಯತುಲ್ ಫಲಾಹ್ ಹುಟ್ಟು ಹಾಕಿದ ಒಂದು 5-6 ಶಾಲೆಗಳನ್ನು ಹಳ್ಳಿಯಲ್ಲಿ ಪ್ರಾರಂಭಿಸಿದೆ. ಈಗ ಎಲ್ಲ ಶಾಲೆಗಳು ಸರ್ಕಾರಿ ಶಾಲೆ ಆಗಿದೆ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಗ್ರೀನ್ ವ್ಯೂ ಅಡ್ಕಾರೆ ಪಡಪ ಎಂಬ ಶಾಲೆ 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ PUC ಸೆಕೆಂಡ್ ಇವರೆಗೆ ನಡೀತಾ ಇದೆ. 10ನೇ ತರಗತಿಯಲ್ಲಿ ನಿರಂತರವಾಗಿ 90% ಹೆಚ್ಚು ಫಲಿತಾಂಶ ಬರ್ತಾ ಇದೆ. PUCಯಲ್ಲಿ ಇಷ್ಟರವರೆಗೆ 100% ಅಲ್ಲದೆ ಬೇರೆ ರಿಸಲ್ಟ್ ಬರಲೇ ಇಲ್ಲ. ಇದೆಲ್ಲ ನಮ್ಮ ಸಂಸ್ಥೆ ಶಿಕ್ಷಣಕ್ಕೆ ನೀಡಿದಂಥ ಕೊಡುಗೆಗಳು. ಅದೇ ರೀತಿಯಲ್ಲಿ ಇಷ್ಟು ವರ್ಷಗಳು ಸುಮಾರು 8-10 ಲಕ್ಷವನ್ನು ವಾರ್ಷಿಕವಾಗಿ ನಮ್ಮ ಜಿಲ್ಲಾ ಸಂಸ್ಥೆ ವತಿಯಿಂದ ಈ ಥರ ಎಲ್ಲ ಸಂಘಟನೆಗಳ ಮೂಲಕ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದೇವೆ. ಏನಾದರೂ ಕಿಂಚಿತ್ತು ಸಹಾಯವನ್ನು ವಿದ್ಯಾರ್ಥಿಗಳಿಗೆ ನೀಡಿಕೊಂಡು ನಮ್ಮ ಸಬಲೀಕರಣಕ್ಕೋಸ್ಕರ ಮುಸ್ಲಿಂ ಸಮುದಾಯದ ಒಂದು ಸಬಲೀಕರಣದ ಒಂದು ಪ್ರಯತ್ನವನ್ನು ಮಾಡುವ ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಬರ್ತೇವೆ. ಆದ್ದರಿಂದ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಭಾವಿಸಿಕೊಳ್ಬೇಕು, ನಮ್ಮ ಕಿಂಚಿತ್ತು ಕೊಟ್ಟಂಥ ವಿದ್ಯಾರ್ಥಿ ವೇತನ ನಿಮಗೆ ಏನೇನೂ ಸಾಲದು. ಆದರೂ ವಿದ್ಯಾಭ್ಯಾಸಕ್ಕೆ ಒಂದು ಅಚಲವಾದ ಒಂದು ನಿರ್ಧಾರ ಮಾಡಿಕೊಂಡು ನಾವೆಲ್ಲರೂ ಕೂಡ ವಿದ್ಯಾಭ್ಯಾಸವನ್ನು ಪಡಿಬೇಕು, ನಮ್ಮ ಸಮುದಾಯವನ್ನು ಬಲಪಡಿಸಿಕೊಳ್ಬೇಕೆಂಬಂಥ ಮನೋಭಾವ ನಿಮ್ಮಲ್ಲಿರಬೇಕು. ಇವತ್ತು ಬಹಳ ಖೇದದಿಂದ ಹೇಳ್ತಾ ಇದ್ದೇನೆ, ಇವತ್ತಿನ ಯುವ ಸಮುದಾಯ ಇವತ್ತು ಹೆಚ್ಚು ವಿದ್ಯಾಭ್ಯಾಸವನ್ನು ಪಡೀತಾ ಹಾಳಾಗ್ತಾ ಇದೆ. ಮಾದಕ ವ್ಯಸನಗಳಿಗೆ ತುತ್ತಾಗ್ತಾ ಇದೆ. ಇವತ್ತು ಶಾಲಾ ಕಾಲೇಜು ಮದ್ರಸೆಗಳಲ್ಲಿರುವ ಅಧ್ಯಾಪಕರಿಗೆ ಒಂದು ಸಮಸ್ಯೆ, ನಮ್ಮ ವಿದ್ಯಾರ್ಥಿಗಳು ಮಾದಕ ವ್ಯಸನಗಳಿಗೆ ತುತ್ತಾಗಿಕೊಂಡು ಹಾಳಾಗ್ತಾ ಇದ್ದಾರೆ ಅಂತೇಳಿ. ಆದ್ದರಿಂದ ದಯಮಾಡಿ ವಿದ್ಯಾರ್ಥಿಗಳು ನಾನು ಹೇಳುವಂಥ ಕಿವಿ ಮಾತುಗಳು, ನಿಮ್ಮನ್ನು ಹೆತ್ತು ಸಾಕಿ ಸಲಹಿದಂಥ ಪೋಷಕರಿದ್ದಾರೆ, ಅದೇ ರೀತಿಯಲ್ಲಿ ಸಮಾಜವನ್ನದಲ್ಲಿ ನಿಮ್ಮ ಕನಸುಗಣ್ಣಂಥ ಅನೇಕ ಸಂಸ್ಥೆಗಳಿವೆ. ಆ ಎಲ್ಲ ಸಂಸ್ಥೆಗಳ ಆಶೆಗಳಿಗೆ ಭಗ್ನವನ್ನು ಉಂಟು ಮಾಡುವಂಥ ಆ ಮಾದಕ ವಸ್ತುಗಳ ವ್ಯಸನಿಗೆ ನಾವು ತುತ್ತಾಗದ ರೀತಿಯಲ್ಲಿ ನಮ್ಮನ್ನು ನಂಬಿಕೊಂಡಂಥ ನಮ್ಮ ಕುಟುಂಬ ಇದೆ, ನಮ್ಮ ತಂದೆ ತಾಯಿ ಇದ್ದಾರೆ, ಅವರ ಸಂಪ್ರೀತವನ್ನು ಗಳಿಸಿಕೊಂಡು ಅವರನ್ನು ನೀವು ಯಾವುದೇ ರೀತಿಯಲ್ಲಿ ತೊಂದರೆಗೆ ಈಡು ಮಾಡದ ರೀತಿಯಲ್ಲಿ ನೀವು ನಿಮ್ಮ ಶಿಕ್ಷಣವನ್ನು ಮುಂದುವರಿಸಿಕೊಂಡು ನಿಮ್ಮ ಕಾಲಲ್ಲಿ ನಿಂತ್ಕೊಳ್ಬೇಕು. ಅದೇ ರೀತಿಯಲ್ಲಿ ಈಗ ಎಲ್ಲರೂ ಹೇಳಿದರು ನಮ್ಮ ಜಮಿಯತುಲ್ ಫಲಾಹ್ ಜೊತೆಯಲ್ಲಿ ನೀವು ಇರಬೇಕು ಅಂತ. ಖಂಡಿತವಾಗಿ ಮುಂದೊಂದು ದಿನ ನೀವು ಉನ್ನತ ಶಿಕ್ಷಣವನ್ನು ಪಡೆದು ಉತ್ತಮ ಉದ್ಯೋಗವನ್ನು ಪಡೆದ ನಂತರ ಈ ಸಂಸ್ಥೆಯ ಮುಖ್ಯ ವಾಹಿನಿಗಳು ನೀವು ಆಗಬೇಕು. ನೀವು ಈ ಸಂಸ್ಥೆಯ ಮುಖ್ಯ ವಾಹಿನಿಗಳಾಗಿ ಎಲ್ಲ ಕಡೆಯಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುವ ರೀತಿಯಲ್ಲಿ ನೀವು ಕೆಲಸ ಮಾಡಿದಾಗ ಖಂಡಿತವಾಗಿ ನಮ್ಮ ಈ ಕಾರ್ಯಕ್ರಮ ಒಳ್ಳೆಯದಾಗ್ತದೆ ಅಂತ ಹೇಳ್ತೇನೆ. ಯಾಕೆಂದರೆ ಇಲ್ಲಿ ಕುಳಿತವರು ನೋಡೋದು ಸನ್ಮಾನ್ಯ ಶಾಸಕರು ನಾವು ಕಂಡಿದ್ದೇವೆ, ಸೋಲಿಲ್ಲದ ಸರದಾರ ಅಂತ ನಾವು ಹೇಳ್ತಾ ಇದ್ದೇವೆ. ಎಷ್ಟು ಸಲ ಅವರು ನಮ್ಮ ಸಮುದಾಯದಲ್ಲಿ ಒಬ್ಬ ನಾಯಕನಾಗಿದ್ದುಕೊಂಡು ಸೋಲಿಲ್ಲದ ರೀತಿಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿಕೊಂಡು ಇವತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರಾಗಿದ್ದಾರೆ. ಮಂಗಳೂರು ತಾಲೂಕನ್ನು ಮೊನ್ನೆ ಬಹಳ ಉತ್ತಮ ರೀತಿಯಲ್ಲಿ ಸ್ವತಂತ್ರೋತ್ಸವದಲ್ಲಿ 110 ಅಡಿ ಎತ್ತರದ ಐತಿಹಾಸಿಕವಾದಂಥ ತ್ರಿವರ್ಣ ಧ್ವಜವನ್ನು ಹಾರಿಸಿಕೊಂಡಿದೆ. ಇನ್ನೀಗ ಅನೇಕ ಸಾಧನೆ ಮಾಡಿದೆ. ಮಾತನಾಡುವವರಿಗೆ ಬೇಕಾದಷ್ಟು ಮಾತಾಡ್ಬೋದು. ಇವತ್ತು ನಮ್ಮ ಬಹಳ ಮುಖ್ಯವಾದ ದೊಡ್ಡ ಒಂದು ಪ್ರಾಜೆಕ್ಟ್ ಮಾಡಿದರೆ ಇವತ್ತು ನೋಡಲಿಕ್ಕೆ ನಾವು ಹೋಗಬೇಕು, ಅಡ್ಯಾರಿಗೆ ಹೋಗಬೇಕು, ನೀವು ಅರೇಕಳಕ್ಕೆ ಹೋಗಬೇಕು. ಡ್ಯಾಮು ಒಂದು ಮಾಡಿದ್ದಾರೆ, ಬ್ರಿಡ್ಜ್ ಮಾಡಿದ್ದಾರೆ, ವಿತ್ ಡ್ಯಾಮ್ ಆ್ಯಂಡ್ ಬ್ರಿಡ್ಜ್ ಸುಮಾರು 130 ಕೋಟಿ ರೂಪಾಯಿ. ನೋಡಿ, ಕಾಣುವುದಿಲ್ಲ, ಕಣ್ಣಿಗೆ ಕಾಣುವುದಿಲ್ಲ. ಅನೇಕ ಸಾಧನೆಗಳಾಗಿದೆ. ಹೇಳುವವರು ಹೇಳ್ತಾ ಇರ್ತಾರೆ, ಆದರೆ ಅದೆಲ್ಲ ಯಾವುದು ಕಿವಿಗೊಡದೆ ಅದೆಲ್ಲ ಅವರ ಏನಂತಂದರೆ ಆ ನಾಯಕತ್ವದ ಗುಣ ಅಂತ ಹೇಳ್ತೇನೆ. ಈ ರೀತಿಯಲ್ಲಿ ಸಾಧನೆ ಮಾಡಿದ್ದಾರೆ. ಅಂಥ ಸಾಧನೆಗಳನ್ನು ನಾವು ಮಾಡುವಂಥ ವಿದ್ಯಾರ್ಥಿಗಳಾಗಬೇಕು. ಅದೇ ಕೋಟಿಚಾಲರು ನೋಡಿ, ಹಿರಿಯರಿದ್ದಾರೆ, ಅವತ್ತು ಮಾಡಿದಂಥ ಡಿಗ್ರಿ ಅವರು, ಅವತ್ತು ಯಾರೂ ಡಿಗ್ರಿ ಮಾಡಲಿಕ್ಕಿಲ್ಲ. ಇವತ್ತು ನಮ್ಮ ಹುಡುಗರು ಡಿಗ್ರಿ ಮಾಡ್ತಿಲ್ಲ. ಇವತ್ತು 84 ವರ್ಷ 24 ವರ್ಷದಾಗಿ ನಮ್ಮ ಕೆಲಸ ಮಾಡ್ತಾರೆ. ಕೊರೋನಾ ಸಮಯದಲ್ಲಿ ಪೂರ್ತಿಯಾಗಿ ಕೆಲಸ ಮಾಡಿದ್ದಾರೆ, ಹೊರಗೆ ಬಂದುಕೊಂಡು. ಈ ರೀತಿಯಲ್ಲಿರುವಂಥ ನಮ್ಮ ಸಮುದಾಯದ ನಾಯಕರಿದ್ದಾರೆ, ಅವರೆಲ್ಲ ನಮಗೆ ಮಾದರಿ ಆಗಬೇಕು ನೀವು. ಆದ್ದರಿಂದ ಇವಾಗ ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರು ನಾನು ಹೇಳುವುದಿಷ್ಟೇ, ನೀವೆಲ್ಲರೂ ಕೂಡ ನಮ್ಮ ಮುಸ್ಲಿಂ ಸಮುದಾಯದವನ್ನು ಮೇಲಕ್ಕೆ ತರುವಲ್ಲಿ, ಬಲಪಡಿಸುವಲ್ಲಿ, ನಮ್ಮ ಸಮುದಾಯವನ್ನು ಎತ್ತುವಲ್ಲಿ ನೀವೆಲ್ಲ ನಮಗೆ ಏನಾಗಬೇಕೆಂದರೆ ಶಕ್ತಿ ಆಗಬೇಕು. ಈ ಸಂಸ್ಥೆಯನ್ನು ಹುಟ್ಟಿ ಬೆಳೆಸುವಲ್ಲಿ ನೀವು ಸೇರಿಕೊಂಡು, ನಾವೆಲ್ಲರೂ ಸೇರಿಕೊಂಡು ಈ ಸಂಸ್ಥೆಯನ್ನು ಬೆಳೆಸೋಣ. ನಿಮ್ಮ ವಿದ್ಯಾಭ್ಯಾಸವನ್ನು ಮೊಟುಗೊಳಿಸದೆ ಇನ್ನೂ ಉತ್ತಮಗೊಳಿಸುವಲ್ಲಿ ಪ್ರಯತ್ನ ಪಡಬೇಕು. ನಮ್ಮಿಂದಾದ ಕಿಂಚಿತ್ತು ಸೇವೆಯನ್ನು ಮಾತ್ರ ನಾವು ಮಾಡಿದ್ದೇವೆ. ವಿದ್ಯಾಭ್ಯಾಸಕ್ಕೆ ಭಗ್ನ ಬಾರದ ರೀತಿಯಲ್ಲಿ ನೀವೆಲ್ಲರೂ ಕೂಡ ಕಾರ್ಯತತ್ಪರಾಗಿ ನಿಮ್ಮ ಮನೆಯವರ ಸಮಾಜದ ಪ್ರೀತಿ ವಿಶ್ವಾಸವನ್ನು ಗಳಿಸುವಲ್ಲಿ ಯಶಸ್ವಿಯಾಗುವಂತ ಹೇಳುತ್ತಾ ನನ್ನ ಒಂದೆರಡು ಮಾತುಗಳು ಎಂದೇ ಬರುತ್ತೇನೆ. ವಾಹರುದಾನವನ್ನು ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಧನ್ಯವಾದಗಳು. ಬಹಳಷ್ಟು ಉತ್ತಮ ರೀತಿಯಿಂದ ಅಧ್ಯಕ್ಷರು ತನ್ನ ಅಧ್ಯಕ್ಷೀಯ ಮಾತಿನಲ್ಲಿ ಸಂಸ್ಥೆಯ ಬಗ್ಗೆ, ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿ ವೇತನವನ್ನು ಪಡೆದ ನಂತರ ಅವರಿಗಿರುವಂಥ ಕಾಳಜಿಯ ಬಗ್ಗೆ ಮಾತನಾಡಿದ್ದಾರೆ. ಧನ್ಯವಾದಗಳು ಸರ್. ಇದೀಗ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ ಇವತ್ತಿನ ವಿದ್ಯಾರ್ಥಿ ವೇತನವನ್ನು ವಿತರಿಸುವಂಥ ನಮ್ಮೆಲ್ಲರ ಆತ್ಮೀಯರು. ಯಾಕಂದರೆ ಅವರು ಯಾರ ಕೈಯಿಂದ ನಾವು ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತೇವೆಯೋ ಅವರು ನಮಗೆ ಪ್ರೇರಕರಾಗಿ ಕಾರ್ಯನಿರ್ವಹಿಸಬೇಕು. ಆ ನಿಟ್ಟಿನಲ್ಲಿ ನಮ್ಮ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ದಕ್ಷಿಣ ಕರ್ನಾಟಕದಲ್ಲಿಯೇ ಮುಸ್ಲಿಂ ಸಮುದಾಯವನ್ನು ಪ್ರತಿನಿಧಿಸುವ
ಏಕೈಕ ಜನಪ್ರತಿನಿಧಿ ಜನಾಬ್ ಯು ಟಿ ಖಾದರ್ ಅವರನ್ನು ನಾವು ಬಹಳಷ್ಟು ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಯಾಕೆಂತೇಳಿದರೆ ನಾವು ಭಾವಚಿತ್ರಗಳನ್ನು ತೋರಿಸಿ ಹೇಳ್ಬೋದು, ಆದರ್ಶಗಳನ್ನು ಪಾಲಿಸುವಲ್ಲಿ ಅವರನ್ನು ನೋಡಿ ಅಂತ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳು ಹೇಳ್ಬೋದು ನಾವು ಅವರನ್ನು ನೋಡಲೇ ಇಲ್ಲ ಅಂತೆ. ಆದರೆ ಇವತ್ತು ನಾವು ನಮ್ಮಲ್ಲಿ ನಡೆದಾಡುವಂಥ ಒಬ್ಬ ಸಮಾಜ ಸೇವಕ, ಇವತ್ತು ಅವರು ಕರ್ನಾಟಕದ ಉತ್ತರದಿಂದ ದಕ್ಷಿಣ ಭಾಗದವರೆಗೂ ಸಮುದಾಯದ ಎಲ್ಲ ಕುಂದುಕೊರತೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಆ ಮೂಲಕ ನಮಗೆಲ್ಲರಿಗೂ ಮಾರ್ಗದರ್ಶಕರಾದಂಥ ಒಬ್ಬ ಮುಸ್ಲಿಂ ನಾಯಕರಿದ್ದಾರೆ ಅಂತ ಹೇಳಿದರೆ ಬಹುಶಃ ಅವರು ಯು ಟಿ ಖಾದರ್ ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಈಗ ವಿದ್ಯಾರ್ಥಿ ವೇತನವನ್ನು ವಿತರಿಸಿದಂಥ ಸಮಯದಲ್ಲಿ ನಾವು ಪ್ರೇರಕರಾಗಿರಬೇಕು. ಇವತ್ತು ಒಂದು ಯು ಟಿ ಖಾದರ್ ಅವರನ್ನು ನಾವು ಕರ್ನಾಟಕದಲ್ಲಿ ಕಂಡ್ರೆ ಇವತ್ತು ಅವರ ಕೈಯಿಂದ ವಿದ್ಯಾರ್ಥಿ ವೇತನವನ್ನು ಪಡೆಯುವಂಥ ನಾವೆಲ್ಲರ ಮುಂದೆ ಸಮುದಾಯಕ್ಕೆ ಯು ಟಿ ಖಾದರ್ ಆಗಿ ಬೆಳಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳಾಗಬೇಕು. ಅದಕ್ಕೆ ಪ್ರೇರಕರಾಗಿ ಇವತ್ತು ನಮ್ಮ ಶಾಸಕರು ನಮ್ಮೊಟ್ಟಿಗಿದ್ದಾರೆ. ಅವರು ನಮಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸಲಿಕ್ಕಿದ್ದಾರೆ. ಅವರನ್ನು ನಾನು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತಿಸ್ತಾ, ಬರುವಾಗಲೇ ಮೇಲೆ ಹತ್ತುವಾಗಲೇ ಹೇಳಿದ್ದಾರೆ, ಯಾಕಂದರೆ ನಾನು ಈಗ ಹೋಗ್ಲಿಕ್ಕಿದೆ, ಟೈಮ್ ನೋಡ್ತಾ ಬಂದಿದ್ದಾರೆ. ಆದರೂ ಸಾಂಕೇತಿಕವಾಗಿ ಕೆಲವು ಮಕ್ಕಳಿಗೆ ಮಾತ್ರ ಅವರು ವಿದ್ಯಾರ್ಥಿ ವೇತನವನ್ನು ವಿತರಿಸಿ ನಂತರ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಮಂಗಳೂರು ತಾಲೂಕು ಜಮೀಯತುಲ್ ಫಲಾಹ್ ಸಂಸ್ಥೆ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ವಿತರಣೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷಸ್ಥಾನ ವಹಿಸಿದಂತಹ ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷರು ಆಗಿರುವಂಥ ಗೌರವಾನ್ವಿತ MH ಮಲ್ಲಾರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತವಂತಹ ನಮ್ಮೆಲ್ಲರ ಹಿರಿಯ ನಾಯಕರು, ಜಮೀಯತುಲ್ ಫಲಾಹದ ಜಿಲ್ಲಾ ಅಧ್ಯಕ್ಷರಾಗಿದ್ದಂಥ ಗೌರವಾನ್ವಿತ ಇಬ್ರಾಹಿಂ ಕೋಡ್ಜಲಾ ಖಾನ್ ಅವರೇ, ನಮ್ಮೆಲ್ಲರ ಆತ್ಮೀಯರು ಗೌರವಾನ್ವಿತ ಅಡ್ವೊಕೇಟ್ ಫಜಲ್ಲರ್ ಅವರೇ, ನಮ್ಮ ಆತ್ಮೀಯರ ಸನ್ಮಿತ್ರ ಅಂತ ವಿವಿಧ ಕ್ಷೇತ್ರದಾನ ಕೆಲಸ ಇರುವಂಥ ಸನ್ಮಿತ ಬಶೀರ್ ಫರಂಗಿಪೇಟೆ ಅವರೇ, ನಮ್ಮ ಗೌರವಾನ್ವಿತ ಉಮರ್ ಕುಂಜಾಖಾನ್ ಅವರೇ, ಈಗ ತಾನು ಮಾತಾಡಿದ KMK ಮಂಜನಾಜ್ ಅವರೇ, ಮುಂದಿರುವ ಎಲ್ಲ ಗೌರವಾನ್ವಿತ ಹಿರಿಯ ಗಣ್ಯ ವ್ಯಕ್ತಿಗಳೇ, ಜಮೀಯತ್ ಫಲಾಹದ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಎಲ್ಲ ನಮ್ಮ ಪದಾಧಿಕಾರಿಗಳೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಪ್ರತಿಯೊಂದು ಹಿತೈಷಿಗಳೇ, ಹಾಗೂ ಈ ಸ್ಕಾಲರ್ಶಿಪ್ ಪಡ್ಕೊಳ್ಳಿಕ್ಕೆ ಬಂದಂಥ ಪ್ರತಿಭಾವಂತ ವಿದ್ಯಾರ್ಥಿನಿ ಅವರ ಪೋಷಕ ವರ್ಗದವರು, ಶಿಕ್ಷಕ ವರ್ಗದವರು, ಇಂಥ ಹಿತೈಷಿಗಳೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ನಾನು ಕೂಡ ಯಾವಾಗ ಲೇಟ್ ಬರ್ತೇನೆ, ಇವತ್ತು ಬರಬೇಕಾದಂತೇಳಿ ನಾನು 2 ಕಾಲಕ್ಕೆ ಬಂದು ಮುಟ್ಟಿದ್ದೆ. 2 ಕಾಲ ತೊಕ್ಕೊಟ್ಟು ಮುಟ್ಟೋಗಿದೆ, 2:15 ಅಲ್ಲ, ಅಲ್ಲಿ ಯಾರೊಬ್ಬರು ಅಡ್ಮಿಟ್ ಆಗಿದ್ದಾರೆ ಅಲ್ಲಿ ನಮ್ಮ KS ಹೆಗಡೆ ಹಾಸ್ಪಿಟ್ಲಲ್ಲಿ. ಅವರು ನೋಡಿ ಬರುವಂತ ಹೋದೆ. ನಾನು ಹೋದದ್ದು ಒಂದು ಪೇಷಂಟ್ ನೋಡಲಿಕ್ಕೆ, ಅಲ್ಲಿಗೂ ಸಿಕ್ಕಿದಾಗ ಒಂದು 10-12 ಪೇಷಂಟ್ ಸಿಕ್ಕಿ ಬಿಟ್ಟು ಬರಲಿಕ್ಕೆ ಗೊತ್ತಿಲ್ಲ. ಎಲ್ಲ ಅವ್ರ ಪೇಷಂಟ್ನ ಅವ್ರ ಮನೆಯವರು ನೋಡಿಕೊಂಡು ಬರೋ ಸಂದರ್ಭದಲ್ಲಿ ಸ್ವಲ್ಪ ತಡವಾಯಿತು. ನಿಮ್ಮೆಲ್ಲ ಕ್ಷಮೆ ನಾನು ಇವತ್ತು ಕೇಳಿಕೊಂಡು, ಬಹುಶಃ ಜಮೀಯತುಲ್ ಫಲಾಹ್ ಸಂಸ್ಥೆ ಬಗ್ಗೆ ನಾನು ಇವತ್ತು ವಿದ್ಯಾರ್ಥಿನಿಗೆ ತಾವು ತಿಳ್ಕೊಂಡಿದ್ದೀರಿ, ನಾವು ಕೂಡ ಹೇಳಬೇಕಾಗ್ತದೆ. ಈ ನಮ್ಮ ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ಒಂದು ಅತ್ಯುತ್ತಮವಾದ ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿ ಜಮೀಯತುಲ್ ಫಲಾಹ್ ಭಾಳಷ್ಟು ವರ್ಷಗಳಿಂದ ತಮ್ಮ ಸೇವೆಯನ್ನು ಇವತ್ತು ಬಂದಿದೆ. ಜಮೀಯತುಲ್ ಫಲಾಹ್ ಸೇವಾ ಸಂಸ್ಥೆ ನಮ್ಮ ಸಮುದಾಯಕ್ಕೆ ಉಪಕಾರ ಮಾಡಿಕೊಂಡು ಸಮುದಾಯದ ಅಭಿವೃದ್ಧಿಯಲ್ಲಿ ತೊಡಗಿಕೊಂಡು ಹೊರತು ಸಮುದಾಯನ ತಪ್ಪುದಾರಿಗೆ ಎಳೆದು ಅದರಿಂದ ಪ್ರಯೋಜನ ಪಡೆಯುವಂಥ ಒಂದೇ ಒಂದು ಕೆಲಸವನ್ನು ಜಮೀಯತ್ ಫಲಾಹ್ ಇಲ್ಲಿ ತನಕ ಕೂಡ ಇವತ್ತು ಮಾಡಲಿಲ್ಲ. ನಾನು ಸಣ್ಣದಿಂದಲೇ ನೋಡ್ತಾ ಇದ್ದೇನೆ. ಬಹುಶಃ ನಿಮಗೆಲ್ಲ ಗೊತ್ತಿರಲಿಕ್ಕಿದೆ ಅಂತ ಒಂದು ಕಾಲ ಇತ್ತು, ಮಲ್ಲಾರ್ ಪದವು ಅಥವಾ ಪಾವೂರಲ್ಲಿ ಅಲ್ಲಿ ಶಿಕ್ಷಣ ಶೈಲಿ ಇಲ್ಲ, ಅಲ್ಲೇ ಕಲೀಲಿಕ್ಕೆ ಸಾಧ್ಯವೇ ಇಲ್ಲ, ಇಲ್ಲಿ ತನಕ ಬರಲಿಕ್ಕೆ ಕೂಡ ಸಾಧ್ಯ ಇಲ್ಲ, ರಸ್ತೆ ಇಲ್ಲ, ಬಸ್ ಇಲ್ಲ, ಏನಿಲ್ಲ. ಅಲ್ಲಿ ಹೋಗಿ ಜಮೀಯತುಲ್ ಫಲಾಹ್ ಶಿಕ್ಷಣವನ್ನು ಅಲ್ಲಿ ಸ್ಕೂಲನ್ನು ಪ್ರಾರಂಭ ಮಾಡಿದರು. ಪರಪ್ಪು ಎಂಬ ಬಾಲೆಪುಣಿ ಪ್ರದೇಶದಲ್ಲಿ ನಾನು ಶಾಸಕರಂತ ಅಲ್ಲಿ ರಸ್ತೆ ಮತ್ತು ಬಸ್ ಎಲ್ಲ ಈಗ ಆಯಿತು. ಆವತ್ತಿನ ಕಾಲದಲ್ಲಿ ಅಲ್ಲೇ ಊರಿನ ಬೇರೆ ಎಲ್ಲಿ ಹೋಗ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಆವತ್ತಿನ ಕಾಲದ ಅಲ್ಲಿ ಹೋಗಿ ಜಮೀಯತುಲ್ ಫಲಾಹ್ ಸಂಸ್ಥೆಯವರು ಬಹುಶಃ ಇವತ್ತು ಅಲ್ಲಿ ಸ್ಕೂಲನ್ನು ಪ್ರಾರಂಭ ಮಾಡಿದರು. ಕೊಡಜಲ ಬಹುಶಃ ಗ್ರೀನ್ ಪಡ್ಪು ನಮ್ಮ ಅಡ್ಕರ್ ಪಡ್ಪು ಪ್ರದೇಶದಲ್ಲಿ ಜಮೀಯತ್ ಫಲಾಹ್ ಅಲ್ಲಿ ಶಾಲೆನ ಆವತ್ತಿನ ಕಾಲ ಪ್ರಾರಂಭ ಮಾಡಿ 5 ವರ್ಷ ನಂತರ ನಾನು ಅಲ್ಲಿ ಹೋದ ಸಂದರ್ಭದಲ್ಲಿ ಅಲ್ಲಿಗೂ ರಸ್ತೆ ಇಲ್ಲ, ಕನೆಕ್ಷನ್ ಇಲ್ಲ, ಬಹುಶಃ ವ್ಯವಸ್ಥೆನೇ ಬರ್ತಾ ಇರಲಿಲ್ಲ. ಆದರೂ ಕೂಡ ಶಿಕ್ಷಕ ವರ್ಗದಲ್ಲಿ ಹೋಗಿ ಆ ಪ್ರದೇಶ ವಿದ್ಯಾರ್ಥಿನಿಗಳಿಗೆ ಶೈಕ್ಷಣಿಕ ಒಂದು ಉತ್ತೇಜನ ಕೊಡಬೇಕೆಂಬ ಉದ್ದೇಶದಿಂದ ಅವತ್ತಿನ ಕಾಲದಲ್ಲಿ ಪಟ್ಟಂಥ ಹಲವಾರು ಶ್ರಮಗಳು ನಮ್ಮ ಕಣ್ಣ ಮುಂದೆ ಇವತ್ತು ಕಾಣ್ತಾ ಇದೆ. ಅದು ಅಲ್ಲದೆ ನಮ್ಮ ಸರ್ಕಾರದ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆ ಮುಖಾಂತರ
ಕಾಲೇಜು ಮತ್ತು ಸ್ಕೂಲಿಗೆ ಹೋಗಿ ವಿದ್ಯಾರ್ಥಿಗಳಿಗೆ ಒಂದು ಜನಜಾಗೃತಿ ಮೂಡಿಸಿ ಬಂದ ಜನಜಾಗೃತಿ ಇವತ್ತಂತಹ ಆ ಒಂದು ಸಂಘ ಸಂಸ್ಥೆಗಳಲ್ಲಿ ಜಮಾಯತ್ ಫಲಾವನ್ನು ಕೂಡ ಆಯ್ಕೆ ಮಾಡಿ ಎಲ್ಲ ಶಾಲಾ ಕಾಲೇಜಿಗೆ ಹೋಗಿ ಜನಜಾಗೃತಿ ಮೂಡಿಸುವಂಥ ಎಲ್ಲರ ಪರ ಅಭಿನಂದನೆ ಶುಭ ಸಲ್ಲಿಸಿ ನಿಮ್ಮ ಈ ರೀತಿಯ ಸಮಾಜ ಮತ್ತು ಸಮುದಾಯಕ್ಕೆ ಇರುವಂಥ ದೊಡ್ಡ ಮಟ್ಟದ ಕೆಲಸ ಇನ್ನಷ್ಟು ಮುಂದುವರಿಸಿಕೊಂಡು ಹೋಗುವಂಥ ಒಂದು ವಿಶೇಷ ಶಕ್ತಿ ನಿಮಗೆ ಪರಮಾತ್ಮನ ಅಲ್ಲಾಹ್ ತಾಲ ಕೊಡಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮ್ಮೆಲ್ಲ ಮಾರ್ಗದರ್ಶನ ನಮ್ಗೆ ಕೂಡ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎರಡನೇ ಮತ್ತು ಹೆತ್ತವರಿಗೆ ಎಲ್ಲ ನಿಮ್ಮ ಹೆತ್ತವರು ನಾನು ಇವತ್ತು ಅಭಿನಂದಿಸುವಂಥದ್ದು. ನಿಮ್ಮ ತಂದೆ ತಾಯಂದಿರು ಭಾಳಷ್ಟು ಶ್ರಮಪಟ್ಟು ಕಷ್ಟಪಟ್ಟು ಒಂದಲ್ಲೊಂದು ವಿಧದಿಂದ ನನ್ನ ಮಗ ತನ್ನ ಮಗಳನ್ನು ಒಂದು ಹಂತಕ್ಕೆ ಸೇರಿಸಬೇಕೆಂಬ ತೀರ್ಮಾನ ಮಾಡಿದ ಕಾರಣ ತಾವೆಲ್ಲರೂ ಇವತ್ತು 10th ಪಾಸಾಗಿ PUC ಪಾಸಾಗಿ ಅಥವಾ ಡಿಗ್ರಿ ಪಾಸಾಗಿ ಇವತ್ತು ತಾವು ಇಲ್ಲಿ ಬಂದು ಕೂತ್ಕೊಂಡಿದ್ದೀರಿ. ಆದಾಗ ನನ್ನ ತಂದೆ ತಾಯಿಂದ ಶ್ರಮ ಏನಿದೆ ಅಂತೇಳಿದರೆ ನನ್ನ ಮಗ ಅಥವಾ ಮಗಳು ಇವತ್ತಲ್ಲ ನಾಳೆ ಅತ್ಯುನ್ನತ ದೊಡ್ಡ ಸ್ಥಾನಕ್ಕೆ ಹೋಗಬೇಕೆಂಬ ಇಚ್ಛೆ ಇರೋದ್ರ ಮುಖಾಂತರ ತಮ್ಮನ್ನು ಇಷ್ಟೆಲ್ಲ ಪ್ರೋತ್ಸಾಹ ಮಾಡಿದಾಗ ನಿಮ್ಮ ಜವಾಬ್ದಾರಿ ಕೂಡ ಏನಂತ ಹೇಳಿದರೆ ಅದಕ್ಕೆ ಅನುಗುಣವಾಗಿ ತಮ್ಮ ಶಿಕ್ಷಣ ಪಡೆದುಕೊಂಡು ನೀವು ಬರೀ ನಿಮ್ಮ ತಂದೆ ತಾಯಂದರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಂದರ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ಸಮಾಜ ಮತ್ತು ದೇಶ ಸಂಪತ್ತಾಗಿ ನೀವು ಮಾರ್ಪಡುವಂಥ ಎಲ್ಲ ಅವಕಾಶದ ಪಡ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ವಿದ್ಯಾರ್ಥಿ ನಾನು ಹೇಳಿದಿಷ್ಟೇ, ನೀವು ಬಡತನದಲ್ಲಿ ಹುಟ್ಟಬಹುದು, ನೀವು ಕಷ್ಟದಲ್ಲಿ ಹುಟ್ಟಬಹುದು. ನೀವು ಬಡತನ ಮತ್ತು ಕಷ್ಟದಲ್ಲಿ ಸಾಯಬೇಕಂತ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮ್ಮ ತಂದೆ ತಾಯಂದಿರ ವಯಸ್ಸಾದಾಗ ನೆಮ್ಮದಿಯ ಜೀವನ, ನಿಮಗೆ ಸಮಾಜದಲ್ಲಿ ಸ್ವಾಭಿಮಾನದ ಬದುಕು ಕಾಣಬೇಕಾ, ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಅಥವಾ ಸಾಧ್ಯ. ಆ ಧಾರ್ಮಿಕ ಮತ್ತು ಲೌಕಿಕ ಎರಡೂ ಶೈಕ್ಷಣಿಕವನ್ನು ತಾವು ಅತ್ಯುತ್ತಮವಾಗಿ ಮುಂದೆ ನಿಂತುಕೊಂಡು ಬಂದು ಈ ಸಮಾಜದಲ್ಲಿ ಅತ್ಯುತ್ತಮವಾದ ವ್ಯಕ್ತಿತ್ವ ಪಡೆಯುವ ಮೂಲಕ ಸರ್ವರ ಜನರಿಗೆ ಪ್ರೀತಿಯ ಪಾತ್ರರಾಗುವಂಥ ಅವಕಾಶ ನಿಮಗೆ ಎಲ್ಲರಿಗೂ ಕೂಡ ಇದೆ. ಅಲ್ಲಾಹ್ ತಾಲಾ ದೇವರು ನಿಮಗೆ ಎಲ್ಲರಿಗೂ ಕೂಡ ಪ್ರತಿಭೆ ಕೊಟ್ಟಿದ್ದಾನೆ. ಅದನ್ನು ಉಪಯೋಗ ಮಾಡೋ ಕೆಲಸ ತಾವು ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ನಿಮ್ಮ ಇಚ್ಛೆ ಆಗಬೇಕು. ನಾನು ಇವತ್ತಲ್ಲ ನಾಳೆ ಒಂದು ಸ್ಥಾನಕ್ಕೆ ಬಂದೇ ಬರ್ತೇನೆ ಎಂಬ ಹಠ ಇವತ್ತು ನಮಗೆ ಬರುವಂಥ ಅವಕಾಶ ಆಗಬೇಕು. ನಿಮ್ಮ ಶೈಕ್ಷಣಿಕ ಸಂಬಂಧಪಟ್ಟಾಗೆ ನಿಮ್ಮ ಮನೆಯ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಇನ್ನೊಂದು ಸಮಸ್ಯೆ, ಬೇರೆ ಪ್ರಾಬ್ಲಮ್, ಅದು ಯಾವುದಕ್ಕೂ ನಿಮ್ಮ ತಲೆಯಲ್ಲಿ ಬರಲೇಬಾರ್ದು. ಅದನ್ನು ತೆಗೆದು ಬಿಸಾಡಬೇಕು. ಅದು ನೀವು ತಲೆಯಲ್ಲಿ ಇಟ್ಕೊಳ್ಳೇಬಾರ್ದು. ಏನು ಬೇಕಾದರೂ ಆಗಲಿ, ನಮಗೆ ಸಂಬಂಧವೇ ಇಲ್ಲ, ಅದು ಏನು ಬೇಕು ಅದು ನೀವು ಅದು ಹಿಂದೆ ನೀವು ಹೋಗಲೇಬಾರ್ದು. ನಿಮ್ಮ ಜೀವನ ಅಲ್ಲ, ನಿಮ್ಮ ಮನೆಯ ಸಮಸ್ಯೆಗಳು, ನಿಮ್ಮ ಇನ್ನೊಂದು ಸಂಬಂಧ ನಿಮ್ಮ ವಿಷಯವಲ್ಲ, ಅದು ನಿಮಗೆ ಸಂಬಂಧವೇ ಬೇಡ. ನಿಮ್ಮ ಸಂಬಂಧ ಕನೆಕ್ಷನ್ ಅಂತ ಹೇಳಿದೆ ನಿಮ್ಮ ಶೈಕ್ಷಣಿಕ ವೃತ್ತಿ ಮಾತ್ರ ನಿಮಗೆ ಸಂಬಂಧ. ಒಂದು 2-3 ವರ್ಷ ಅದರ ಹಿಂದೆ ಬಿದ್ದು ನೀವು ಹೋಗಿ ನೀವೆಲ್ಲರೂ ಕೂಡ ಎಲ್ಲಿ ಹೋಗಿ ಮುಡ್ತೀರಂದರೆ ಯಾರು ಕೂಡ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಸ್ಥಾನಕ್ಕೆ ಹೋಗಿ ಮುಟ್ಟುವಂಥ ಅವಕಾಶ ನಿಮಗೆ ಸರ್ವರಿಗೆ ಕೂಡ ಇವತ್ತು ಇದೆ. ಇದು ನಮ್ಮ ಕಣ್ಣ ಮುಂದೆ ನಾವು ನೋಡಿದ್ದೇನಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ನಾವು ಭಾಳಷ್ಟು ಇವತ್ತು ನಾನು ಫ್ಲೈಟಲ್ಲಿ ಬರುವಾಗೆಲ್ಲ ಕೆಲಸ ಸಿಗ್ತಾರೆ. ಅಮೇರಿಕಾದಲ್ಲಿದ್ದೇನೆ ಹುಡುಗರು ನೋಡಿ ಏನು ಅವರು ಕಲಿತ ಅತ್ಯಂತ ಕಷ್ಟ ಕಾಲದಲ್ಲಿ ಕಲಿತದ್ದು, ತಂದೆ ತಾಯನ್ನು ಶ್ರಮಪಟ್ಟು ಕಲಿಸಿದವರು ಎಲ್ಲೆಲ್ಲ ಹೋಗಿ ಮುಟ್ಟಿ ಎಷ್ಟು ದೊಡ್ಡ ಸ್ಥಾನಕ್ಕೆ ಹೋಗಿ ಮುಟ್ಟುವಂಥ ಅವಕಾಶಗಳು ಎಲ್ಲ ಕೂಡ ನಿಮಗೆ ಇವತ್ತು ಸದಾವಕಾಶಗಳು ನಿಮ್ಮ ಕಾಲ ಬುಡದಲ್ಲಿದೆ. ಅದನ್ನು ನೀವು ಸದುಪಯೋಗಪಡಿಸ್ಕೊಳ್ಳುವಂಥ ಕೆಲಸ ಇವತ್ತು ಆಗಬೇಕು. ನೀವೆಲ್ಲರೂ ಕೂಡ ಒಂದಲ್ಲ ಒಂದು ನಾನು ಗುರಿ ಮುಡ್ತೇನಂತ ಛಲದ ಮುಖಾಂತರ ತಾವು ಪ್ರಾರಂಭ ಮಾಡಿದರೆ ಖಂಡಿತವಾಗಿ ಮುಂದಿನ ಈಗ ಸೆಕೆಂಡ್ PUC ಡಿಗ್ರಿ ಯಾವ ಕೋರ್ಸ್ ನೀವು ಸೆಕೆಂಡ್ PUC ಎಲ್ಲ ಇದ್ದಾರೆ MBBS ಆಲ್ರೆಡಿ ಜಾಯಿಂಡ್ ಇದರಲ್ಲಿ. ಸೊ ಎಲ್ಲಿ ಹೋಗಿ ಮುಟ್ಟುವಂಥ ಅವಕಾಶ ಸರ್ವರ್ ಕೂಡ ಇದೆ. ನೀವು ನಿಮ್ಮ ಕೆಳಗಿರುವಂಥ ವಿದ್ಯಾರ್ಥಿ ಒಂದು ಪ್ರೇರಣಾ ಶಕ್ತಿ ಆಗಬೇಕು. ಅವ್ರು ಕಲ್ತಿದ್ದಾರೆ ನನಗೆ ಕಲಿಕೆ ಆಗುಲ್ಲ ಎಂಬಲ್ಲಿ ಆ ಒಂದು ಪ್ರೇರಣಾ ಶಕ್ತಿ ನಿಮಗೆ ಬರುವಂಥ ವಿಚಾರ ಇವತ್ತು ಆಗಬೇಕು. ಆದಾಗ ಶೈಕ್ಷಣಿಕ ನಿಮ್ಮ ಶಿಕ್ಷಣ ಮುಖ್ಯ. ನಿಮ್ಮ ಶಿಕ್ಷಣವನ್ನು ಕಡಿತಗೊಳಿಸುವಂಥ ಯಾವುದೇ ವಿಚಾರ ಕೂಡ ನಿಮ್ಮ ತಲೆ ಮುಂದೆ ಬರಬಾರ್ದು. ಏನೇ ಆಗಲಿ 1 ಪಾಯಿಂಟ್ ಪ್ರೋಗ್ರಾಮ್ ನನ್ನ ಶಿಕ್ಷಣ ನನಗೆ ಅದೇ ಮುಖ್ಯ ಅಂತೇಳಿ ಒಂದೇ ನಿಮ್ಮ ತಲೆಯಲ್ಲಿ ಬಂದು ಕೂತ್ಕೊಳ್ಬೇಕು. ಶಿಕ್ಷಣಕ್ಕೆ ಯಾವುದಕ್ಕೂ ಅಡ್ಡ ಬರುವಂಥ ಪ್ರಶ್ನೆಯೇ ಇಲ್ಲ. ಅದು ಎಲ್ಲರೂ ಕೂಡ ಹೇಳ್ದಂಥ ಇವತ್ತು ವಿಚಾರ ಇವತ್ತಾಗಿದೆ. ಅದೊಂದು ದಿಟ್ಟವಾದ ಮನಸ್ಸಿನಿಂದ ಒಂದು ತೆಕ್ಕೊಂಡು ಹೋಗುವಂಥ ಮನೋಭಾವನೆಲ್ಲ ಹಮ್ಮಿಕೊಳ್ಳಿ ಬನ್ನಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಕೂಡ ಇವತ್ತು ಭಾಳ ಶ್ರಮ ತುಂಬ ಜನ ನೋಡಿದ್ದೇನೆ. ಭಾಳಷ್ಟು ನಾವು ಇವತ್ತು ಸೀಟ್ಗಳು ಮಾಡುವಾಗ ನಾನು ಅಲ್ಲ MH ಮಾಲಾರ್ ಅವ್ರು ಹೇಳ್ಬೇಕು, ನಿಮ್ಮ ಇಷ್ಟೇ ಒಮ್ಮೆ ಹೇಳ್ಬೇಕಲ್ಲ ಎಲ್ಲರಿಗೆ. ಅಲ್ಲ ಹಲವಾರು ಉದಾಹರಣೆಗಳಿದೆ. ನಾನು ದೇವಸ್ಥಾನ ನೋಡ್ತಾ ಇದ್ದೇನೆ. ಇದರಲ್ಲಿ ನಾನು ಮೊನ್ನೊಂದು ರಿಕ್ಷಾ ಉದ್ಘಾಟನೆ ಹೋಗಿದ್ದೆ ಉಳ್ಳಾಳದಲ್ಲಿ. ಆಗೊಂದು ಸೋದರಿ ಫೋನ್ ಮಾಡ್ತಾಳೆ, ನೀವು ಅಲ್ಲಿ ಬಂದರೆ ನನ್ನ ಮನೆಗೆ ಒಂದು ಕಾಫಿ ಕುಡ್ದು ಹೋಗಿ ಅಂತೇಳಿ. ನಾನು ಇವತ್ತು ಬಿಸಿ ಇದ್ದೇನೆ, ನೆಕ್ಸ್ಟ್ ಬಂದಾಗ ಬರ್ತಾಯಿದ್ದೆ. ನೆಕ್ಸ್ಟ್ ಹೋದೆ, ನಾವೆಲ್ಲ ಹೋದೆವು. ಹೋದಾಗ ಸೋದರಿ ಹೇಳ್ತಾಳೆ, ನಾನು ಸಣ್ಣ ಮನೆಯಲ್ಲಿದ್ದೆವು,
ಅವತ್ತು ನೀವು ನಮಗೊಂದು ಫಿಸಿಯೋಥೆರಪಿ ಸೀಟ್ ತೆಗೆಸಿ ಕೊಟ್ಟಿದ್ದೀರಿ. ನಾನೀಗ ಅದನ್ನು ಕಲ್ತಿದ್ದೇನೆ. ಕಲಿತ ನಂತರ ನನಗೆ KSಗಳಲ್ಲಿ ನಾನು ಕೆಲಸಕ್ಕೆ ಇದ್ದೇನೆ. ನಾನು ಕೆಲಸಕ್ಕೆ ಸೇರಿ ಅವಳು ಫಸ್ಟ್ ಮಾಡಿದೆ ಅಂತ ಹೇಳಿದರೆ, ಅವಳ ತಂದೆ ತಾಯಂದರು ಆ ಗುಡಿಸಲಿಂದ ತಂದು ಫ್ಲ್ಯಾಟಿಗೆ ಬಾಡಿಗೆ ಫ್ಲ್ಯಾಟ್ ಮಾಡಿ ಒಂದು ಅತ್ಯುತ್ತಮವಾದ ಜೀವನ ಸಾಗಿದೆ. ಮುನ್ನ ಭಾಳ ಅದ್ದೂರಿಯಾಗಿ ಭಾಳ ಚೆನ್ನಾಗಿ ಒಂದು ಮದುವೆ ಆಗುವಂಥ ವಿಚಾರ ಇವತ್ತು ಒಂದು ಕಲ್ತರೆ ಎಷ್ಟು ಬದಲಾವಣೆ ನೋಡಿ ಇಡೀ ಕುಟುಂಬದ. ಇಂಥ ಹಲವಾರು ಉದಾಹರಣೆಗಳು ಸೋದರ ನನ್ನ ಕಣ್ಣ ಮುಂದೆ ನನಗೆ ಇವತ್ತು ಕಾಣುವುದು ಸಿಗ್ತದೆ. ನಾನು ಬಹುಶಃ ನಿಮಗೆ ಹೇಳಲಿಕ್ಕೆ ಯಾಕಂತ ಹೇಳಿದರೆ, ಉಪ್ಪಿನ ಅಂಗಡಿಯಿಂದ ವಯಸ್ಸಿನ ಈಗಲ್ಲ ಒಂದು 4-5 ವರ್ಷ ಉಪ್ಪಿನ ಅಂಗಡಿಯಿಂದ ವಯಸ್ಸಾದ ಒಂದು ಹೆಂಗಸು ಬಂದು ಮನೆಗೆ. ನನ್ನ ಮನೆಯಲ್ಲಿ ನಾನು ಮಿನಿಸ್ಟರ್ ಫುಲ್ಲು ರಶ್. ಒಳಗಡೆ ಬರಲಿಕ್ಕೆ ಆ ತಾಯಿಗೆ ಹೆದರಿಕೆ, ಉಪ್ಪಿನ ಅಂಗಡಿಯಿಂದ ಬರೋದು ಒಳಗಡೆ ಬರೀ ಹೆದರಿಕೆ. ಅಲೆಯಾದ ಬುರ್ಕನ್ನು ಹಾಕಿ ವಯಸ್ಸಾದ ಹೆಂಗಸು ನಿಂತು ನಾನು ಯಾಕೆ ಒಳಗೆ ಬನ್ನಿ ಅಂತ ಕರೆದೆ. ಬಂದು ಹೇಳಿದರು, ನನ್ನ ಮಗಳಿಗೆ ಈಗ 10th ಪಾಸ್ ಆಗಿದ್ದಾಳೆ ಉಪ್ಪಿನ ಅಂಗಡಿ ಇದರಲ್ಲಿ, ಅವಳಿಗೆ ಚೆನ್ನಾಗಿ ಮಾರ್ಕ್ ಇದೆ. ಅವಳೀಗ PUCಗೆ ಸೈನ್ಸಿಗೆ ಹೋಗಬೇಕಾದ್ರೆ ಪುತ್ತೂರಿಗೆ ಹೋಗಬೇಕು ಸರ್ಕಾರಿ ಸಂಸ್ಥೆಗೆ. ಅದು ನಮಗೆ 15 ಕಿಲೋಮೀಟ್ರ್ ಆಗ್ತದೆ ಹೋಗಿ ಬರಲಿಕ್ಕೆ. ನಮ್ಮ ಪಕ್ಕದಲ್ಲಿ ರಾಮಕುಂಜ ಶಾಲೆ ಕಾಲೇಜ್ ಇದೆ, ಪೇಜಾವರ ಸ್ವಾಮೀಜಿಯವ್ರದ್ದು. ಅಲ್ಲೇ ಟೀಚರ್ಗಳು ನನ್ನ ಮನೆಗೆ ಬಂದು ಹೇಳಿದ್ದಾರೆ, ನಿಮ್ಮ ಮಗಳಿಗೆ ಚೆನ್ನಾಗಿ ಮಾರ್ಕ್ ಇದೆ, ನಮ್ಮ ಹತ್ರ ನೀವು ಕಲಿಸಿ, ನಾವು ಅವರಿಗೆ ಚೆನ್ನಾಗಿ ಕಲಿಸ್ತೇವೆ. ನಮ್ಮ 50% ನೋಡಿ, ಪೇಜಾವರ ಸ್ವಾಮೀಜಿಯ ಶಾಲೆ ಶೈಕ್ಷಣಿಕ ನೀವು ಮಾರ್ಕ್ ತೆಗಿಯುವಂತ ಹೇಳುವಾಗ ರಾಮಕುಂಜ ಶಾಲೆ ಮಾಸ್ಟರ್ ಮನೆಗೆ ಬಂದು ಟೀಚರ್ ಮನೆಗೆ ಬಂದು ಹೇಳ್ತಾರೆ, ನಮ್ಮಲ್ಲಿ ಕಲಿಸಿ ನಾವು 50%ಅಲ್ಲಿ ನಿಮ್ಮ ಮಗಳಿಗೆ ಕಲಿಸ್ತೇವೆ. ಆ 50% ಕೂಡ ನನ್ನ ಹತ್ರ ಇಲ್ಲ ಕೊಡಲಿಕ್ಕೆ. ನಾನು ಏನು ಮಾಡೋದು ಕೇಳಿದಾಗ ನಾನು ಹೇಳಿದೆ, ಅದೇನು ನೀನು ಮಾಡಬೇಡಿ, ಅದು 50% ನಾನೇ ಕೊಡ್ತೇನೆ ಅಂತೇಳಿ ಅವ್ರಿಗೆ ಫೀಸ್, ಅವ್ರಿಗೆ ಬೇರೆ ಏನೆಲ್ಲ ಎಕ್ವಿಪ್ಮೆಂಟ್ ಅದನ್ನೆಲ್ಲ ನಾವು ತಾಯಿ ಬಂದಾಗ ಕೊಡ್ತಾಯಿದ್ದೆವು. ಸೆಕೆಂಡ್ PUC ಚೆನ್ನಾಗಿ ಮಾರ್ಕ್ ಬರೆದು ಕರ್ನಾಟಕ ಇದರಲ್ಲಿ ಅವಳಿಗೆ ಆಯುರ್ವೇದಿಕ್ ಸೀಟ್ ಸಿಕ್ಕಿತ್ತು. ಅಲ್ಲಿ ಚೆನ್ನಾಗಿ ಪಾಸಾಗಿ ಗಂಡ ಕೂಡ ಆಯುರ್ವೇದಿಕ್ ಇವತ್ತು ಉತ್ತಮವಾದ ಮದುವೆ ಆಯಿತು. ಈಗ ಇಬ್ಬರು ಕೂಡ ಅವಳು ಗೌರ್ಮೆಂಟ್ ಜಾಬಲ್ಲಿ ಇವತ್ತು ಡಾಕ್ಟ್ರ್ ಆಗಿ ಇವತ್ತು ಆಯುರ್ವೇದಿಕ್ ಡಾಕ್ಟ್ರ್ ಆಗಿದ್ದಾರೆ. ಇಡೀ ಅವ್ರ ಫ್ಯಾಮಿಲಿ ಎಷ್ಟು ಬದಲಾವಣೆ ಮತ್ತು ಆತ್ಮವಿಶ್ವಾಸ ತಾಯಿ ಅಂತ ಹೇಳಿದರೆ, ಆ ಮಗಳು ಕಲಿತ ತಕ್ಷಣ ಆ ತಾಯಿಯ ಒಂದು ಕಾನ್ಫಿಡೆನ್ಸೇ ಬೇರೆ. ನಾನು ಬರುವಾಗ ಮತ್ತೆ ಅವ್ರ ಮೇಲೆ ಸರ್ಕಿರೋಸುವರ ಕೈ ಫ್ರ್ಯಾಕ್ಚರ್ ಆಗಿ ಬಂದಿದೆ. ನಾಳೆಗೆ ಏನಾಯಿತು ಅಂದೆ, ಇದನ್ನ ಕಾರ್ ಡ್ರೈವಿಂಗ್ಗೆ ಹೋಗಿ ಆಕ್ಸಿಡೆಂಟ್ ಆಗಿ ಬಹುಶಃ ನೋಡಿ ಎಲ್ಲಿ ತನಕ ಹೋಗಲಿಕ್ಕೆ ಬರಲಿಕ್ಕೆ ಇದಾಗಿತ್ತು, ಎಲ್ಲಿ ತನಕ ಬಸ್ಸಲ್ಲಿ ಬರಲಿಕ್ಕೆ ಕೂಡ ಕಷ್ಟ ಆಗ್ತಿತ್ತು ಅಂತ ತಾಯಿ ಮಗಳು ಕಲಿತ ತಕ್ಷಣ ಕಾರ್ ಜೊತೆಷ್ಟು 50-60 ವರ್ಷದ ಪ್ರಾಯದ್ದು ತೆಕ್ಕೊಂಡು ಡ್ರೈವ್ ಮಾಡ್ತಾರೆ ಅಂತ ಹೇಳಿದರೆ, ಅದನ್ನು ಮಂಗಳೂರಿಗೆ ಸರ್ಕಿಟ್ ಹೌಸ್ ತಂದು ನನ್ನನ್ನು ಸೈಡಲ್ಲಿ ಕೂತ್ಕೊಳಿಸಿ ಒಂದು ರೌಂಡೆಲ್ಲ ಹೋಗಿ ಎಷ್ಟು ಒಂದು ಶಿಕ್ಷಣ ಮುಖಾಂತರ ಎಷ್ಟು ಬದಲಾವಣೆ ಆಗುವಂಥ ಅವಕಾಶ ಆಯಿತು. ನಾನು ನೋಡಿದಂಥ ಹಲವಾರು ವಿಚಾರಗಳಿದೆ. ಇನ್ನೊಂದು ಬಹುಶಃ ನಾನು ಸಚ್ಬೋದು, ನನಗೊಂದು ಫೋನ್ ಬಂದು ನೀವು ನಮ್ಮ ಮದುವೆಗೆ ಬರಲೇಬೇಕಂತೇಳಿ. ನಾನು ಅಲ್ಲಿಗೆ ಹೋದೆ. ಆಗ ಹೇಳಿದರು ಅವರು ಮದುಮಗಳು ಹೇಳಿದರು, ನನಗೆ ಅವತ್ತು ನೀವು ಫ್ರೀ ಸೀಟ್ ಸಿಗ್ತಿ ಕೊಟ್ಟಿದ್ದೀರಿ, ಈಗ ನಂದು ಕಂಪ್ಲೀಟ್ ಆಗಿದೆ, ಉಪ್ಪಿನಾಗಿರೋದು ಮದುವೆ ಆಯಿತು. ಕೋವಿಡ್ ಟೈಮಲ್ಲಿ ಬೆಂಗಳೂರು ಬಂದು ಕೆಲಸ ಬೇಕಂದರೆ ಬೆಂಗಳೂರು ಬಂದರು, ಎಲ್ಲ ಹಾಸ್ಪಿಟ್ಲೆಲ್ಲ ಬಂದು. ಅವಳ ಗಂಡಗೆ ಫರ್ನಿಚರ್ ಬಿಸ್ನೆಸ್ ಉಪ್ಪಿನ ಅಂಗಡಿಯಲ್ಲಿ. ಆವಾಗ ಮನೆಗೆ ಮಹಿಳೆಯರಿಗೆ ಫಿಸಿಯೋಥೆರಪಿಸ್ಟ್ ಬೇಕಿತ್ತು. ಆನ್ಲೈನ್ ಆದಾಗ ಇವಳಿಗೆ ಭಯಂಕರ ಡಿಮಾಂಡ್. ಆ್ಯಕ್ಚುಲಿ 1 ಗಂಟೆ ಮನೆಯಲ್ಲಿ ಹೋಗಿ ಫಿಸಿಯೋಥೆರಪಿ ಮಾಡಿದರೆ ಮಹಿಳೆಯರಿಗೆ ಇದಕ್ಕೆ, ಈ ಲೇಡಿ ವಯಸ್ಸಾದಂಥ ನಮ್ಮ ತಾಯೆಲ್ಲ ಇದ್ದರೆ ಅವ್ರಿಗೆ ಫಿಸಿಯೋಥೆರಪಿ ಹಾಸ್ಪಿಟ್ಲ್ ಇಲ್ಲ, ಕೋವಿಡ್ ಮನೆಯಲ್ಲಿ ಕೂಡ ಶ್ರೀಮಂತರಿರೋದು. ಅವ್ರಿಗೆ ಇವರು 1000 ಚಾರ್ಜ್ ಮಾಡ್ತಿದ್ರು. ಇವರು ಡೈಲಿ 6 ಪೇಷಂಟ್, 6ರಿಂದ ಜಾಸ್ತಿ ಟೈಮ್ ಇಲ್ಲ, ಯಾಕಂದ್ರೆ 1 ಗಂಟೆ 6 ಗಂಟೆ ಅಲ್ಲಿಗೆ ಹೋಯಿತು. ದಿವಸಕ್ಕೆ 6,000-8,000 ರೂಪಾಯಿ ದುಡಿಮೆ, ಖರ್ಚಿಲ್ಲ. ಸೊ ಬಂದಾಗ ಹೇಳಿದ್ರು, ಈಗ ನಾನು ಫುಲ್ಲು ಬಿಸಿ ಇದ್ದೇನೆ, ಬೆಳಿಗ್ಗೆಯಿಂದ ಸಂಜೆ ತನಕ 6-8 ಪೇಷಂಟ್, ಮನೆಗೆ ಹೋಗಿ ನಾವು ಟ್ರೀಟ್ಮೆಂಟ್ ಮಾಡೋದು, 8,000 ರೂಪಾಯಿ ಉತ್ತಮವಾದ ವ್ಯವಸ್ಥೆ. ಗಂಡ ಪಾಪ ಏನಾಯಿತು, ಈ ಬಿಸಿಯಲ್ಲಿ ಗಂಡನ ಬಿಸ್ನೆಸ್ ಬಿಟ್ಟು ಇವರನ್ನು ಕರ್ಕೊಂಡು ಹೋಗಿ ಕೆಲಸ ಎಲ್ಲ ಕಡೆ ಸುತ್ತಾಡಬೇಕಲ್ಲ. ಸೊ ಆದ ಕಾರಣ ಒಂದು ಇಂಥ ಹಲವಾರು ಉದಾಹರಣೆಗಳು ನಮಗೆ ಕೊಡುವಂಥ ಅವಕಾಶಗಳಿಲ್ಲ. ಆದ ಕಾರಣ ನೀವೆಲ್ಲರೂ ಕೂಡ ಆತ್ಮವಿಶ್ವಾಸದಿಂದ ಉತ್ತಮ ಕರೀಲಿ, ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗ್ತದೆ. ಈ ಕೆಲವೊಂದು ಉದಾಹರಣೆಗಳನ್ನು ನಾನು ಇವತ್ತು ಮಾತ್ರ ಹೇಳಿರ್ತೇನೆ. ನಾವು ಕೂಡ ಈ ಸಲ ಭಾಳಷ್ಟು ಸೀಟುಗಳು ಇವತ್ತು ಫ್ರೀಯಾಗಿ 50% ಆಗಿ ಬೇರೆ ಬೇರೆ ಒಂದು ಅಥವಾ ಎಲ್ಲ ನಮ್ಮ ಶಿಕ್ಷಣ ಸಂಸ್ಥೆಗಳು ನಾವು ಅವ್ರಿಗೆ ಉಪಕಾರ ಮಾಡೋ ನಮ್ಮೊಂದು ಉತ್ತಮವಾದ ಬಾಂಧವ್ಯವಿದ್ದ ಕಾರಣ ನಾವು ಕೇಳಿದ ತಕ್ಷಣ ಎಲ್ಲ ಸೀಟುಗಳು ಕೂಡ ಇದು 50% ಅಲ್ಲಿಯ ಫ್ರೀಯಲ್ಲಿ ಕೊಟ್ಟಿದ್ದಾರೆ. ನಿನ್ನೆ ಕೂಡ ಒಬ್ಬರಿಗೆ ಫರಂಗಿಪೇಟೆ ಅವರಿಗೆ ಮೊನ್ನೆ ಫರಂಗಿಪೇಟೆ ಅವರಿಗೆ ನಿನ್ನೆ ಬಂದು ಏನಪ್ಪ ಅವನಿಗೆ ಫ್ರೀ BCS ಸೀಟ್ ಕೊಟ್ಟರು. ಭಾಳಷ್ಟು. ಆದ ಕಾರಣ ನೀವೆಲ್ಲರೂ ಕೂಡ ಒಂದಲ್ಲೊಂದು ಹಂತಕ್ಕೆ ತಾವಿತ್ತು ಸೇರಿದ್ದೆ. ನಿನ್ನೆಲ್ಲ ಮೊನ್ನೆ ಮತ್ತೊಂದು ಉದಾಹರಣೆ ನಿಮಗೆ ಜಸ್ಟ್ ವಿಚಾರಕ್ಕೆ ಮಾತ್ರ, ಇದೆಲ್ಲ ಸತ್ಯವಂತ ವಿಚಾರಗಳು.
ಅಲ್ಲಿ ಕಡಲ್ ಕೊರತೆ ಹೋದಾಗ ಅಲ್ಲಿ ಒಬ್ಬ ಯುವಕ ಇದ್ದ. ನನಗೇನು ಎಲ್ಲಿ ಮನೆ ಕಾಣಲಿಕ್ಕಿಲ್ಲ, ಏನಾಗಿದೆ, ಮಗಳೇನು ಕಲ್ತಿದ್ದಾಳೆ, ಮಗಳು ಚೆನ್ನಾಗಿ ಮಾರ್ಕ್ ಬಂದಿದೆ ಸಾಕು, ಎಷ್ಟು 480 ಅಂತ ಹೇಳಿದೆ. ಈಗ ಮನೆಯಲ್ಲಿದ್ದಾಳೆ ಅಂತ ಹೇಳಿ ನಾನು ಎರಡು ಜೋರು ಮಾಡಿದೆ, ನಿಂಗೆ ತಲೆ ಸರಿ ಉಂಟಾ, 480 ಮಾರ್ಕ್ ಅವಳು ಪಡೆದಿದ್ದಾಳೆ, ನೀನು ಅವಳನ್ನು ನೀನು ಮನೆಯಲ್ಲಿ ಕೂತ್ಕೊಳಿಸಿದೆಯಲ್ಲ, ನೀನು ನಾಳೆ ಕರ್ಕೊಂಡು ಬಾ ಸರಕಿರೋಸ್ ಅಂತ ಹೇಳಿದೆ. ಮರುಸು ತಾಯಿ ಅವಳು ಮಗಳು ಬಂದರು, ಇವನು ಬಂದ. ಯಾಕಲ್ಲ ನನಗೆ ಕಲೀಲಿಕ್ಕೆ ಬೇಕಿತ್ತು, ಇವತ್ತು ತಂದೆ ತಾಯಿ ಅಂದಿರು ಇವರು ಆಸಕ್ತಿ ವಹಿಸಿಲ್ಲ. ನಾನು ನಿಮ್ಗೇನಾಗಿದೆ, ಅಲ್ಲಿ ನಮ್ಮ ಕುಟುಂಬಸ್ಥರು ಹಾಗೆ ಹೇಳ್ತಾರೆ, ಇವರು ಹೀಗೆ ಹೇಳ್ತಾರೆ. ನಾನು ಕುಟುಂಬಸ್ಥರು ತುಂಬ ಹೇಳ್ತಾರೆ, ನಾಳೆ ಮಗಳು ಕಷ್ಟ ಬಿದ್ದರೆ ಅವರ ತಲೆಗೆ ಅವರವರ ಕೈ ಅಲ್ಲದೆ ಹೇಳಿದವರು ಯಾರು ಕೂಡ ಬರುವುದಿಲ್ಲ. ಇವಳಿಗೆ ಮಾರ್ಕ್ ಇದೆ ಈಗ ಚೆನ್ನಾಗಿ, ಎಲ್ಲ ಅದನ್ನು ಸೇರಿಸಿ ಅಂತ ಹೇಳಿ ಅವಳೊಂದು ಕಾಲೇಜಿಗೆ ನಾವು ಸೇರಿಸಿದ್ದೆವು. ನೀವು ತೀರ್ಮಾನ ಮಾಡಿ ಬನ್ನಿ ಅಂತ ಹೇಳಿದ್ದೆ. ಮರುದಿವಸ ಬಂದಾಗ ಇವಳ ಜೊತೆಯಲ್ಲಿ ಇವಳ ಸೋದರಿ ಕೂಡ ಬಂದಿದ್ದಾಳೆ. ಅವಳಲ್ಲಿ ಕೇಳಿದಾಗ ಅವರು ಹೇಳ್ತಾರೆ ಇವಳಿಗಿಂತ ಜಾಸ್ತಿ ಮಾರ್ಕ್ 510. ಆಗೀಗ ಲಾಸ್ಟ್ ಇಯರ್ 1 ವರ್ಷ ಮನೆಯಲ್ಲೇ ಬಾಕಿ, ಇವರು ಕಲಿಸಲೇ ಇಲ್ಲ. ಅವಳು ಹೇಳಿದ ಇವಳಿಗೆ ಕಲಿಸುವಾಗ ನಾನೇನು ಯಾಕೆ ಮನೇಲಿ ಕೂತ್ಕೊಳಿಸಿ, ನನಗೂ ಕೂಡ ಕಲಿಸಿ ಅಂತೇಳಿ ಇಬ್ಬರು ಬಂದು ಕೂಡ ಒಂದೇ ಕೋರ್ಸಿಗೆ ಈ ಇಬ್ಬರು ಸೇರಿದಾಗ ತಲ್ಚೇರಿಯಿಂದ ಅವಳ ಅಕ್ಕ ಫೋನ್ ಮಾಡ್ತಾಳೆ ತಾಯಿಗೆ, ಅಲ್ಲಿಗೆ ಸರ್ಕಿಟ್ ಹೌಸ್ಗೆ, ನೀವು ಇವರು ಇಬ್ಬರಿಗೆ ಕಲಿಸಿ ನನಗೆ ಕಲಿಸಿದ್ರು, ನನಗೂ ನನ್ನ ಗಂಡ ಪರ್ಮಿಷನ್ ಕೊಟ್ಟಿದ್ದಾನೆ, ನನಗೆ ಆನ್ಲೈನಲ್ಲಿಂದು ಕೋರ್ಸ್ ಸ್ಟಾರ್ಟ್ ಮಾಡಿ ಅಂತೇಳಿ ಅವರು ಕೂಡ ಎಲ್ಲದು ನಾವೊಂದು ಪ್ರೇರಣೆ ಕೊಟ್ಟರೆ ಇಲ್ಲಿ ಎಷ್ಟೋ ಜನ ಇವತ್ತು ಡೆವಲಪ್ಮೆಂಟ್ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಮತ್ತು ನಮಗೆ ದೊಡ್ಡ ಖುಷಿ ಅನ್ನೋದಿಲ್ಲ, ಈಗ ಹುಡುಗ ಮತ್ತು ಹುಡುಗಿಯರಿಗೆ ಕಲಿಬೇಕೆಂಬ ಹಠ ಇದೆ. ಬಡವರದು ಚಿಂತೆ ಇಲ್ಲ, ಕಲಿಬೇಕೆಂಬ ಒಂದು ದೊಡ್ಡ ಹಠ ಇದೆ. ಸೀಟಿಗೆ ಬಂದು ಕೂತ್ಕೊಂಡು ನಮ್ಗೆ ಏನಾದರೂ ಮಾಡೊಂದು ಸೀಟ್ ಮಾಡಿ ಕೊಡಿ ಅಂತ ಹೇಳಿ ಭಾಳಷ್ಟು ಅದು ಬರ್ತಾರೆ. ನಮ್ಮ ಉಲ್ಲಾಲದ ಬೊಟ್ಟಿನ ಹುಡುಗ ನನಗೆ ಒಂದು ಇಂಜಿನಿಯರ್ ಆಗಬೇಕು, ಒಂದು ಇಂಜಿನಿಯರ್ ಆಗಬೇಕಂತ ಬೇರೆ ಏನಿಲ್ಲ, ನನಗೆ ನೀವು ಒಂದು ಇಂಜಿನಿಯರ್ ಸೀಟ್ ಕೊಡಿಸ್ಲೇಬೇಕಂತೇಳಿ ಯಾವಾಗಲೂ ಫೋನ್ ಮಾಡೋದು. ಅವನು ತಾಯಿ ಫೋನ್ ಮಾಡಿದ್ದು, ನನ್ನ ಮಗಳು ಇಂಜಿನಿಯರ್ ಕಲಿಬೇಕಂತೆ. ನಾನು ಮನೆಯಲ್ಲಿ ಅಡುಗೆದಕ್ಕೆ ಒರೆಸುವ ಕೆಲಸಕ್ಕೆ ನಾನು ಮನೆ ಕೆಲಸಕ್ಕೆ ನಾನು ಹೋಗೋಲು, ನನ್ನಿಂದ ಸಾಧ್ಯ ಇಲ್ಲ, ನೀವೇನಾದರೂ ಇವನಿಗೆ ಮಾಡಿ ಅಂತ ಹೇಳಿದಾಗ ನಾನು ನನ್ನ ತಮ್ಮನ ಹತ್ರ ಹೇಳಿ ಇವನನ್ನು ಕರ್ಕೊಂಡು ಹೋಗಿ ಮಾಡ ಏನಪ್ಪ ಈ ಫರಾದ್ ಹತ್ರ ಒಂದು ಕೂತ್ಕೊಳಿಸಿ ಏನಾದೊಂದು ಅವನಿಗೆ ಸೀಟ್ ಅಂತೇನು. ಹಾಗೆ ಚರ್ಚೆ ಮಾಡುವಾಗ ಅವನು ಫರಾದ್ ಹೇಳ್ತಾನೆ, ನನಗೆ ಹುಡುಗನ ನೋಡೋಕೆ ಎಷ್ಟು ಅವನು ಬಡವ, ನನ್ನ ಮಗನಿಗೆ ಅವನು ನೋಡೋಕೆ ನನಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದರೆ ಫರಾದ್ ಹತ್ರ ಇಂಗ್ಲೀಷ್ ಬಿಟ್ಟು ಬೇರೆ ಮಾತಾಡೋದಿಲ್ಲ ಅಂತ, ಅರ್ಧಂಬರ್ಧ ಇಂಗ್ಲೀಷಲ್ಲಿ ಐ ವಾಂಟ್ ದ್ಯಾಟ್, ಐ ವಾಂಟ್ ದಿಸ್ ಅಂತೇಳಿ ನನಗೆ ಅಂತೇಳಿ ಅವನು ಬೆಳಿಲ್ಲ. ನನಗೆ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಬೇಕಂದ್ರೆ ಇವನು 100% ಫ್ರೀ ಸೀಟ್ ಕೊಟ್ಟ, 3 or 4 years ಫ್ರೀ, ಒಂದು ನಯ ಪೈಸೆ ಇಲ್ಲ. ಮತ್ತು ಅವನು ತಾಯಿ ಇದ್ರಂತ, ಆ ಕಷ್ಟ ಹೇಳಿದಾಗ ತಾಯಿಗೆ ಅಲ್ಲಿ ಕೆಲಸ ಕೂಡ ಕೊಟ್ಟ. ಸೊ ಬರೇ ಒಂದು ಆ ಮಗನ ಒಂದು ಆಸಕ್ತಿಯಿಂದಾಗಿ 3-4 ತಿಂಗಳಲ್ಲಿ ಅವರ ಇಡೀ ಕುಟುಂಬದ ಭವಿಷ್ಯ ಬದಲಾವಣೆ ಆಗುವಂಥ ಅವಕಾಶ ಉಂಟಾಗ್ತದೆ. ಇದು ಬಹುಶಃ ನೀವು ಕಲಿಬೇಕು. ನಿಮ್ಮ ಪಕ್ಕದ ನೆರೆಕರಿದ ಬಡವರು ಯಾರಾದಿದ್ದರೂ ಕೂಡ ಅವ್ರನ್ನ ಕಲಿಸಲಿಕ್ಕೆ ಪ್ರೋತ್ಸಾಹಿಸುವಂಥ ಕೆಲಸ ಮಾಡಬೇಕು. ಅದು ನಮಗೆ ಇವತ್ತು ನಿಮ್ಮ ಮುಖ್ಯ ಗುರಿ. ನೀವು ಮಾತ್ರ ಕಲಿಯುವುದಲ್ಲ, ನಿಮ್ಮ ಸಂಬಂಧಿಕರಿರ್ತಾರೆ, ನಿಮ್ಮ ಮನೆಯಲ್ಲಿ ನೆರೆಕರಲ್ಲಿರ್ತಾರೆ, ನಿಮ್ಮ ಪಕ್ಕದ ಮನೆಯಲ್ಲಿರ್ತಾರೆ, ಯಾವುದೇ ಜಾತಿ ಧರ್ಮದಲ್ಲಿ ಏನಾದರೂ ಮನೆಯಲ್ಲಿ ಕೂತ್ಕೊಂಡು ನಾನು ಹೇಳ್ತಾ ಇದ್ದೇನೆ ನಿಮಗೆ, ನಮ್ಮ ಜಮಾತ್ ಫಲಾದವ್ರು ಕೂಡ ನಾನು ಹೇಳಿದಿಷ್ಟೇ, ದಯವಿಟ್ಟು ನೀವು ಭಾಳ ಡೈರೆಕ್ಟಾಗಿ ಹೇಳಿ, ಈ ವರ್ಷ ಯಾರೆಲ್ಲ ಸೇರಬೇಕಾ ಕಷ್ಟಪಟ್ಟು ಹೇಗಾದರೂ ಸೇರಿಸಿದ್ದಾರೆ, ಇಂಪ್ಲುಯೆನ್ಸ್ ಮಾಡಿ ಅದಾಡಿ ಮಾಡಿ. ಇನ್ನೂ ಕೂಡ ಯಾರಿಗೆ ಬಹುಶಃ ಧ್ವನಿ ಇಲ್ಲ, ಯಾರಿಗೆ ಶಕ್ತಿ ಇಲ್ಲ, ಅಂಥವರ ಮಕ್ಕಳು ಇವತ್ತು ಉತ್ತಮವಾಗಿ ಮಾರ್ಕ್ ಪಡೆದುಕೊಂಡು ಇನ್ನೂ ಕೂಡ ಮನೆಯಲ್ಲಿದ್ದಾರೆ, ಕೋರ್ಸಿಗೆ ಸಿಕ್ಕದೆ ಮತ್ತು ಕೋರ್ಸಿಗೆ ಜಾಯ್ನ್ ಆಗದೆ. ನಾನು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೇನೆ, ನಮ್ಮ ಉಲ್ಲಾಲ ಕ್ಷೇತ್ರ ವ್ಯಾಪ್ತಿಯ ಯಾವುದೇ ಗ್ರಾಮದಲ್ಲಿ ಯಾರಾದರೂ ಹುಡುಗ ಮತ್ತು ಹುಡುಗಿ ಉತ್ತಮವಾದ ಮಾರ್ಕ್ ಸೆಕೆಂಡ್ PUC ತೆಕ್ಕೊಂಡು ಏನಾದರೂ ಮನೆಯಲ್ಲಿದ್ದರೆ ಅವರನ್ನು ದಯವಿಟ್ಟು ಅವ್ರಿಗೆ ಫೀಸ್ ಬೇಕಾದರೆ ನಾವೆಲ್ಲ ಸೇರಿ ಫೀಸ್ ಕಟ್ತೇವೆ, ಅವ್ನು ಹೊರ ಕರ್ಕೊಂಡು ಬಂದು ನೀವು ಕಾಲೇಜ್ ಸೇರಿಸೋಂಥ ಜನಜಾಗೃತಿ ಮೂಡಿಸಿ ನಮ್ಮ ಗಮನಕ್ಕೆ ತನ್ನಿ. ಅದು ನಾವು ಎಲ್ಲಾದರೂ ನಾವು ಸೇರಿಸಿ ಬಿಡ್ತೇವೆ. ಅದಕ್ಕೆ ತುಂಬ ಜನ ಮುಂದೆ ಬರ್ತಾರೆ ಸಹಕಾರ ಕೊಡಲಿಕ್ಕೆ. ಆದ ಕಾರಣ ಯಾರು ಕೂಡ ನಾನು ಎಲ್ಲ ನಿಮಗೆ ಎಲ್ಲ ಗ್ರಾಮದಲ್ಲಿ ನೀವು ಕರೆ ಕೊಡಿ, ಮನೆಯಲ್ಲಿದ್ದವ್ರು ಧೈರ್ಯವಾಗಿ ಬನ್ನಿ, ನಮಗೊಂದು ಫಾರ್ಮ್ ಫಿಲ್ ಮಾಡಿ ಕೊಡಿ, ಇವರನ್ನು ಒಂದಲ್ಲೊಂದು ಕೋರ್ಸ್ಗೆ ಸೇರಿಸಿ ಆ ಶಾಲೆ ಕಳಿಸುವಂಥ ಜವಾಬ್ದಾರಿ ನಾವು ಹಮ್ಮಿಕೊಳ್ಳುವಂಥ ಕೆಲಸ ನಾವೆಲ್ಲರೂ ಇವತ್ತು ಮಾಡುವಂಥ ಕೆಲಸ ಆಗಬೇಕು. ಬೇರೆ ಯಾವುದು ಬೇಡ, ಅದು ಕೊಡೋದು ಇದು ಕೊಡೋದು ಬೇಡ. ಮನೆಯಲ್ಲಿದ್ದಂಥ ಸೋದರರು ಯಾರಿದ್ದಾರೆ ಅವ್ರು ಹೊರಗೆ ತಂದು ಬಹುಶಃ ಅವರನ್ನು ಕಾಲೇಜಿಗೆ ಸೇರಿಸಿ ಅವರನಿಗೆ ಭವಿಷ್ಯ ರೂಪಿಸುವಂಥ ಒಂದು ಕೆಲಸ ನಾವೆಲ್ಲ ಇವತ್ತು ಆಗಬೇಕು. ಅದಕ್ಕೆ ನೀವೆಲ್ಲರೂ ಕೂಡ ಮುಂದೆ ನಿಲ್ಲಬೇಕು. ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಕುಟುಂಬಸ್ಥರ ಮಕ್ಕಳಾಗಲಿ ಯಾರಾದರೂ ಮನೆಯಲ್ಲಿದ್ದರೆ ದಯವಿಟ್ಟು ನೀವು ನಮ್ಮ ಗಮನಕ್ಕೆ ನೀವು ಜಿಲ್ಲೆದ ತನ್ನಿ. ಅದು ನಾವು ಆದ್ಯತೆ ಕೊಡೋದು ನಮ್ಮ ಕ್ಷೇತ್ರದ್ದು, ಮತ್ತು ನಾವು ಬೇರೆ ಹೇಳಿಕೊಂಡು ನಮ್ಮ ಸಹಕಾರ ನಾವು ಇವತ್ತು ಮಾಡ್ತೇವೆ. ಯಾರಾದರೂ ನಿಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ಅವ್ರಿಗೆ ಪ್ರೇರಣೆ ಆಗಿ ಅವ್ರನ್ನ ಸೇರಿಸುವಂಥ ಕೆಲಸ ಮಾಡಿ, ತಾವು ಕೂಡ ಆ ಒಂದು ಸ್ಕೀಮನ್ನು ಮುಂದೆ ತನ್ನಿ. ನಾನು ಸಂಪೂರ್ಣ ಸಹಕಾರ ನಾನು ಕೊಡ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಾನು ದೀರ್ಘವಾಗಿ ನಿಮ್ಗೆ ಮಾತಾಡದೆ ನನಗೆ 2-3 ಕಾರ್ಯಕ್ರಮ ಮತ್ತೆ ಇವತ್ತು ಬೆಂಗಳೂರಿಗೆ ಹೋಗಬೇಕಾದ ಕಾರಣ ಬಹುಶಃ ನಾವೆಲ್ಲರೂ ಕೂಡ ಅತ್ಯುತ್ತಮವಾದ ಒಂದು ವ್ಯಕ್ತಿತ್ವ ಬೆಳೆಸಿಕೊಂಡು
ನಾವು ಬರೀ ನಮ್ಮ ಶಿಕ್ಷಣ ಮಾತ್ರ ಅಲ್ಲ, ಶಿಕ್ಷಣ ಜೊತೆ ನಿಮ್ಮ ವ್ಯಕ್ತಿತ್ವ ರೂಪಿಸ್ಕೊಳ್ಬೇಕು. ವ್ಯಕ್ತಿತ್ವ ಅಂತ ಹೇಳಿದರೆ ಮಾನವೀಯತೆ, ಕರುಣೆ, ಒಬ್ಬನಿಗೆ ಸಹಕಾರ ಮಾಡೋ ಮನೋಭಾವನ ಹಮ್ಮಿಕೊಳ್ಳೋ ಅವಕಾಶ ಮಾಡಿ. ಮತ್ತು ಕೋಪದಿಂದ ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಅದು ನಿಮ್ಮ ಕೋಪ ಬಿಟ್ಟು ಬಿಡಿ. ಏನು ನಿಮಗೆ ಟೆನ್ಷನ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಗೆ ಯಾರೋ ಬೈತಾರೆ, ಜೋರು ಮಾಡ್ತಾರೆ, ಹೇಳ್ತಾರೆ, ಅದನ್ನು ನೆಗಡಿಕೊಂಡು ಬಹುಶಃ ಮುಂದೆ ಹೋಗಿ. ಅದು ಮಾತ್ರ ನಿಮ್ಮ ಯಶಸ್ವಿ ಇವತ್ತು ಸರ್ವೊಂದು ವಿಚಾರ ಇವತ್ತು ಆಗ್ತದೆ. ಸಣ್ಣ ಪುಟ್ಟ ಅವನು ಹಾಗೆ ಮಾಡಿದೀವಿ ಅದರಿಂದ ನೀವು ಹೋಗುವಂಥ ವಿಚಾರವೇ ಬೇಡ. ಸಣ್ಣ ಪುಟ್ಟ ಜೀವನದಲ್ಲಿ ಬಂದೇ ಬರ್ತದೆ. ಇದನ್ನೆಲ್ಲ ತಲೆಯಿಂದ ತೆಗೆದು ಬಿಸಾಡಿಕೊಂಡು ಬಹುಶಃ ನೀವು ನಿಮ್ಮ ಶಿಕ್ಷಣ ಜೊತೆಗಿದ್ದು ಮಾಡಿ. ಏನೇ ನಿಮಗೆ ಇನ್ಸಲ್ಟ್ ಮಾಡಲಿ, ಏನೇ ಹೇಳಲಿ, ಇದಕ್ಕೆ ಉತ್ತರ ಯಾವುದಂತ ಹೇಳಿದರೆ ಉತ್ತಮವಾದ ಮಾರ್ಕ್ ಪಡೆದು ನೀವು ಯಶಸ್ವಿಯಾಗಿ ಅವನು ಮುಂದೆ ಹೋಗ್ತಿರಲ್ಲ, ಅದೇ ನೀವು ಅವ್ರಿಗೆ ಕೊಡುವಂಥ ಅತ್ಯಂತ ದೊಡ್ಡ ಉತ್ತರ ಇವತ್ತು ಆಗಬೇಕು. ಅದು ನಿಮ್ಮ ಛಲ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೊಂದು. ಅದಕ್ಕೆ ನಿಮಗೆ ಶುಭಾಶಯ ಇವತ್ತೆಲ್ಲ ಸಲ್ಲಿಸುತ್ತಾ ನಿಮಗೆ ನನ್ನ ಅಭಿನಂದನೆ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ಜಮಾತ್ ಫಲಾದ ಅಧ್ಯಕ್ಷರಿಗೂ ಎಲ್ಲ ಸದಸ್ಯರಿಗೂ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸಿ, ಈ ರೀತಿಯ ಇನ್ನಷ್ಟು ಬರುವಂಥ ಅವಕಾಶ ಆಗಲಿ. ಒಂದು ಉತ್ತಮವಾದ ತಂಡವೇ ಇವತ್ತು ಜಮಾತುಲ್ ಫಲಾದಲ್ಲಿ ಇದೆ. ನಿಮ್ಮನ್ನೆಲ್ಲ ನೋಡುವಾಗ ಎಲ್ಲರಿಗೊಂದು ಪ್ರೀತಿ, ಸೋದರತೆ, ಒಂದು ಕೈ ಜೋಡಿಸುವಂಥ ಭಾವನೆ ಬರ್ತದೆ. ನೀವು ಸ್ವಲ್ಪ ಹೀಗೆ ಮಾಡಿದರೆ ನಿಮ್ಮಲ್ಲಿ ಅರ್ಥ ಬರಲಿಕ್ಕೆ ತರ್ತಾರೆ ಇದರಲ್ಲಿ. ಅದಕ್ಕೆ ನಿಮ್ಮ ವ್ಯಕ್ತಿತ್ವವೇ ಇವತ್ತು ಒಂದು ದೊಡ್ಡ ಇವತ್ತು ಶಕ್ತಿಯಾಗಿ ಇವತ್ತು ಬಂದು ನಿಂತಿದೆ. ಆದ ಕಾರಣ ಬಹುಶಃ ಈಗ ಮಂಗಳೂರು ತಾಲೂಕಾಗಿದೆ, ನಾವು ಅದನ್ನು ಉಳ್ಳಾಲ ತಾಲೂಕಾಗಿ ಡಿವೈಡ್ ಮಾಡಿದ್ದೇವೆ. ಮುಂದಿನ ವರ್ಷದಿಂದ ಉಳ್ಳಾಲ ತಾಲೂಕಿನಲ್ಲಿ ನಾವು ಸಪ್ರೇಟ್ ಆದ ಜಮಾತ್ ಫಲಾದ ಯೂನಿಟ್ ಮತ್ತು ಅದಕ್ಕೆ ಸ್ಕಾಲರ್ಶಿಪ್ ಕಾರ್ಯಕ್ರಮ ಜಮಾತುಲ್ ಫಲಾದ ಮೂಲಕ ಹಮ್ಮಿಕೊಳ್ಳುವಂತ ಹೇಳಿಕೊಳ್ತಾ, ನೀವೆಲ್ಲರೂ ಕೂಡ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ದೊಡ್ಡ ಮಟ್ಟದೊಂದು ಪ್ರೇರಣೆ ಮತ್ತು ಗೌರವದ ಶಕ್ತಿ ನಮಗೆ ಕೂಡಿ ತೋರಿಸಿ ಅಂತ ಹೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತ್. ಇನ್ನಿತರ ನಾವು ಸೋದರಿಗೆ ನಮಸ್ಕಾರಗಳು. ಬಹಳಷ್ಟು ಮಾತುಗಳನ್ನು ನಮ್ಮೊಟ್ಟಿಗೆ ಆತ್ಮೀಯತೆಯಿಂದ ಶೈಕ್ಷಣಿಕವಾಗಿ ಹೇಳಿದ್ದಾರೆ. ಮತ್ತು ಶಾಲೆಗೆ ಹೋಗಲಿಕ್ಕೆ ಫೀಸ್ ಕಟ್ಟಲಿಕ್ಕೆ ಆಗದೆ ಆರ್ಥಿಕವಾಗಿ ಹಿಂದುಳಿದವರಿದ್ದರೆ ಅವರನ್ನು ಮಾತನಾಡಿಸಿದಾಗ ಅವರು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಈ ಕಡೆ ದೇರ್ಲಕಟ್ಟೆ ಆ ಕಡೆಯಲ್ಲಿ ಯಾರಾದರೂ SSLC ಪಾಸಾದವರಿದ್ದರು, ಈ ಸಲ ದೇರ್ಲಕಟ್ಟೆಯಲ್ಲಿ ಒಂದು PU ಕಾಲೇಜು, ಪ್ರೀ ಯೂನಿವರ್ಸಿಟಿ ಕಾಲೇಜು ಪ್ರಾರಂಭವಾಗಿದೆ. ಆ ಪ್ರೀ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಉಚಿತವಾಗಿ ಫ್ರೀಯಾಗಿ ಆರ್ಟ್ಸಿಗೆ ಸೇರುವಂಥ ಮಕ್ಕಳಿಗೆ ಅವಕಾಶ ಇದೆ. ಆದ್ದರಿಂದ ಎಲ್ಲರೂ ದೇರಳಕಟ್ಟೆ ಗೌರ್ಮೆಂಟ್ ಕಾಲೇಜಿಗೆ ಯಾರಾದರೂ ಹೋಗುವವರಿದ್ದರೂ ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಆರ್ಟ್ಸ್ ಮತ್ತು ಕಾಮರ್ಸ್ ಎರಡಕ್ಕೂ ಫ್ರೀ ಇದೆ. ದೇರಳಕಟ್ಟೆಯಲ್ಲಿ ಅಡ್ಮಿಷನ್ ಆಗ್ತಾ ಇದೆ. ಆದ್ದರಿಂದ ದಯವಿಟ್ಟು ಯಾರಾದರೂ ನೀವು ಇಲ್ಲಿ ಇದ್ದವರು, ನಿಮ್ಮ ಪರಿಚಯದವರು ಯಾರಾದರೂ ಇದ್ದರೂ ದೇರಳಕಟ್ಟೆಗೆ ಕಳಿಸುವಂತೆ ನಿಮ್ಮಲ್ಲಿ ನಾವು ವಿನಂತಿಸ್ತಾ ಇದ್ದೇವೆ. ಮಾನ್ಯ ಶಾಸಕರಲ್ಲಿ ಏನಂದರೆ, ನಾವೆಲ್ಲರಿಗೂ ನಮ್ಮ ಜಕಾತ್ ಫಂಡಿನಿಂದ 2,000 ರೂಪಾಯಿ ಕೊಡ್ತೇವೆ. ಇದರಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಇವತ್ತು ಒಂದು ಹುಡುಗಿ, ನಮ್ಮ ಒಂದು ಸಹೋದರಿ ಚೈನಾ ಮೆಡಿಕಲ್ ಕಾಲೇಜಿನಿಂದ ಇಲ್ಲಿಗೆ ಬಂದಿದ್ದಾರೆ. ಅವರಿಗೂ ನಾವು 2,000 ರೂಪಾಯಿಯನ್ನೇ ಕೊಡೋದು. ಆದರೂ ನಮ್ಮ ಸಹೋದರ FA ಬಶೀರ್ ರವರು 5,000 ರೂಪಾಯಿ ಹೆಚ್ಚುವರಿಯಾಗಿ ಅವಳಿಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದಾರೆ. ಅಲ್ಲಾಹನು ಅವರಿಗೆ ರಹಮತ್ತು ಕೊಡಲಿ ಅಂತೇಳಿ ಅಲ್ಲಾಹನೊಟ್ಟಿಗೆ ಪ್ರಾರ್ಥಿಸಿ ಜಮಿಯತುಲ್ ಫಲಾ ಮಂಗಳೂರು ತಾಲೂಕು ವತಿಯಿಂದ ಅವರಿಗೆ ಅಭಿನಂದಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಮಾನ್ಯ ಶಾಸಕರಲ್ಲಿ ಆ ವಿದ್ಯಾರ್ಥಿನಿಯು ಮತ್ತೆ ಮಾತನಾಡಲಿಕ್ಕೆ ಸಹ ಬಯಸಿದ್ದಾಳೆ ಅವಳು ಬಿಟ್ಟ ನಂತರ. ಅದರ ಪ್ರಥಮವಾಗಿ ಆ MBBS ವಿದ್ಯಾರ್ಥಿನಿ ಫಜೀಲಾ ನುಸ್ರತ್ ಮುಲ್ಲಾ, ದಯವಿಟ್ಟು ಅವಳು ಬರಬೇಕು. ಅವಳು ಡಾಕ್ಟರ್ ಆಗುವವಳು, ಊರಿನವಳು, ನಮ್ಮೊಟ್ಟಿಗೆ ಬಂದಿದ್ದಾಳೆ. ಅವಳನ್ನು ಮೊದಲನೇದಾಗಿ ಮಾನ್ಯ ಶಾಸಕರು ಅವಳಿಗೆ ನೀಡಬೇಕು. ಮತ್ತು 50 ಮಂದಿಗೆ ಮಾತ್ರ ನಾವು ಹೆಸರು ಕರೀತಾರೆ. ದಯವಿಟ್ಟು ಎಲ್ಲರೂ ಆದಷ್ಟು ಬೇಗ ಮಾನ್ಯ ಶಾಸಕರ ಕೈಯಿಂದಲೇ ವಿದ್ಯಾರ್ಥಿ ವೇತನವನ್ನು ಕೊಡುವಂಥ ವ್ಯವಸ್ಥೆ ಮಾಡೋಣ. ಫಾತಿಮಾ ಸಮನಾ, ಫಾತಿಮಾ ಸುರಫಾ, ಮೊಹಸಿನ್ ಅಹಮದ್, ತೈಬಾ ಪರ್ವೀನ್, ಆಯಿಷಾ ಫಾತಿಮಾ ಫಸ್ಟ್ PUC, ಆಯಿಷಾ ಫಾತಿಮಾ, ಮೊಹಮ್ಮದ್ ಮುನಾಫ್ ಸೆಕೆಂಡ್ PUC, ಮೊಹಮ್ಮದ್ ಇರ್ಫಾನ್ ಸೆಕೆಂಡ್ BCom, ಮೊಹಮ್ಮದ್ ಇರ್ಫಾನ್ ಸೆಕೆಂಡ್ BCom, ಅಸ್ಮಾ ಸೆಕೆಂಡ್ PUC, ಕಾವೂರ್ PU ಕಾಲೇಜ್, ಅಸ್ಮಾ. ಮೊಹಮ್ಮದ್ ಹಫೀಜ್ ಕಂಪ್ಯೂಟರ್ ಕೋರ್ಸ್ ಕರ್ನಾಟಕ, ಮೊಹಮ್ಮದ್ ಹಫೀಜ್. ಮೊಹಮ್ಮದ್ ನುಮಾನ್ PUC ಸೈನ್ಸ್, ಮೊಹಮ್ಮದ್ ನುಮಾನ್. ಮೊಹಮ್ಮದ್ ಅಫ್ನಾನ್ ಫಸ್ಟ್ PUC PCMC. ಸಾದಿಯಾ ಅಸ್ಲಂ BSc ಶ್ರೀನಿವಾಸ್ ಕಾಲೇಜ್. ಮೊಹಮ್ಮದ್ ಸಾದ್ ಸಿವಿಲ್ ಇಂಜಿನಿಯರಿಂಗ್. ಸಾದಿಯಾ ಅಸ್ಲಂ. ಮೊಹಮ್ಮದ್ ಸಾದ್, ನೂರ್ ಮೊಹಮ್ಮದ್ ಅನಸ್, ಮೊಹಮ್ಮದ್ ತಾಜುದ್ದೀನ್ ಅಸ್ರೀನಾ ಮುಕ್ಕ, ಮೊಹಮ್ಮದ್ ರೈಸ್ ಅಬ್ದುಲ್ ಮಿರ್ಜಾ
ಅಬ್ದುಲ್ ಮಿರ್ಜಾ ಮೊಹಮ್ಮದ್ ಅಯಾನ್, ಹಲೀಮಾ ನುಜೈಫಾ, ಅಮೀನ್ ಹಿಬಾ, ಆಶಿಕಾ ಅಸ್ಮಾ ಜಸೀಲ, ಮೊಹಮ್ಮದ್ ಮುಫಿದ್ದೀನ್ ಅಫ್ರಾಜ್, ಮೊಹಮ್ಮದ್ ಶಂಶೀರ್, ಫಾತಿಮತುಲ್ ಅಫ್ರಾ ಬಾಮ, ಫಾತಿಮತ್ ರೌಫತ್, ಫಾತಿಮತ್ ರೌಫತ್, ಅಜ್ವೀನಾ, ಮೊಹಮ್ಮದ್ ಶಾದ್ ಒಡಿಜಾಲ್, ಮೊಹಮ್ಮದ್ ಶಾಜ್ದಾನ, ಮೊಹಮ್ಮದ್ ತಾಜುದ್ದೀನ್, ಓಕೆ, ಹಸೀನಾ ಬಾನು, ಮೊಹಮ್ಮದ್ ಫಾಜಿಲ್, ಅಹಮದ್ ಮೊಹಿನುದ್ದೀನ್, ಹನೀನಾ ಅಬ್ದುಲ್ ಅಜೀಜ್, ಆಯಿಷಾ ಶಬ್ತಾಬ್, ಶೈಮಾ ನಶಾತ್, ಜಜೀಲಾ, ಮೊಹಮ್ಮದ್ ಅಫ್ಸಲಿ, ಆಸಿಯಾ ಸಫಾ, ಮೊಹಮ್ಮದ್ ಇಕ್ಬಾಲ್, ಫಾತಿಮತ್ ರಿಹಾ, ಮೊಹಮ್ಮದ್ ಸಾದಿಕ್ ಅಕೀಲ್, ಜೇವರೈಟಿ ಅಸೆಗೋಳಿ, ಮೊಹಮ್ಮದ್ ಸಿನಾನ್, ಮೊಹಮ್ಮದ್ ಸಾದಿಕ್ ಅಕೀಲ್, ನಫೀಸತುಲ್ ಮಿಸ್ರಿಯಾ, ಫಾತಿಮಾ ಹಫೀಜಾ, ಆಯಿಷಾ ಜಫರಿಯಾ ಅಕ್ಬರ್, ಮಿಸ್ರಿಯಾ, ಮೊಹಮ್ಮದ್ ಫರಾನ್, ಮೊಹಮ್ಮದ್ ಮುವಾಜ್, ರೌಫತ್ ಇದ್ದಾಳ, ಫಾತಿಮಾ ರೌಫತ್, ಶೈಮಾ ನಶಾತ್ ಇದ್ದಾರ, ಮೊಹಮ್ಮದ್ ತಾಜುದ್ದೀನ್, ಯಾರಾದರೂ ಹೆಸರು ಕರೀಲಿಕ್ಕೆ ಬಾಕಿ ಉಂಟಾ? ಜಮಾತಿಲ್ ಫಲಾ ಮಂಗಳೂರು ತಾಲೂಕು ಘಟಕದ ವತಿಯಿಂದ ಈ ಒಂದು ಸ್ಕಾಲರ್ಶಿಪ್ ಕಾರ್ಯಕ್ರಮ 2022-23 ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಮಾಜಿ ಸಚಿವರು ಹಾಗೂ ಹಾಲಿ ನಮ್ಮ ಅಚ್ಚುಮೆಚ್ಚಿನ ಶಾಸಕರಾದ UT ಖಾದರ್ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಜಮಾತಿಲ್ ಫಲಾ ಜಿಲ್ಲಾ ಕಾರ್ಯದರ್ಶಿಯಾದ ಫಜಲ್ ರೆಹಮಾನ್ ಇವರಿಗೂ ನಾನು ಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಜಿಲ್ಲಾ ಕೋಶಾಧಿಕಾರಿಯಾದಂತಹ FM ಬಶೀರ್ ರವರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ತಾಲೂಕು ಘಟಕದ ಅಧ್ಯಕ್ಷರಾದ MH ಮಲಾರ್, ಕೋಶಾಧಿಕಾರಿಯಾದ ಕೋಡಿಜಾಲ್ ಇಬ್ರಾಹಿಂ, ಕಾರ್ಯದರ್ಶಿಯಾದ ಅಹಮದ್ ಮಾಸ್ಟರ್ ಹಾಗೂ ಹಿರಿಯ ಸದಸ್ಯರಾದ MK ಮಂಜನಾಡಿ ಇವರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಮತ್ತು ಇಲ್ಲಿ ಆಗಮಿಸಿದಂತಹ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿನಿಯರಿಗೂ ಪೋಷಕರಿಗೂ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುತ್ತೇನೆ. ಅಸ್ಸಲಾಮು ಅಲೈಕುಂ.